ಅಮ್ಮ ಫಾತಿಮಾ ಮಾತೆ ನಮೋ ನಮೋ ವಂದಿಪೆವು ತಾಯಿಯೇ ಅಮ್ಮ ಜಪಸರ ಮಾತೆ ಪಾಪಿಗಳ ರಕ್ಷಿಸೋ ಮಾತೆಯೇ ಎಲ್ಲರೂ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಆಟವಾಡಬೇಡಿ, ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಜೋಡಿಸಿ. ಇದು ಆಟದ ಸಮಯವಲ್ಲ, ಪ್ರಾರ್ಥನೆಯ ಸಮಯ. ನೀವು ಹೀಗೆ ಮಾಡಿದರೆ ನಾನು ಸಿಸ್ಟರ್ನವರಲ್ಲಿ ಹೇಳುತ್ತೇನೆ. ಚಾಡಿ ಹೇಳಿದ್ದಕ್ಕೆ ನೀನೇ ನಂಬರ್ 1. ನಮೋ ಮರ್ಯ ನಮೋ ಮರ್ಯ ಹೇಳಿದ್ದನ್ನೇ ಹೇಳಿ ಬೋರ್ ಆಗುತ್ತೆ. ನಮ್ಮ ಮನೆಯಲ್ಲಿ ಜಪ ಸರವೂ ಇಲ್ಲ, ಯಾವ ಸರವೂ ಇಲ್ಲ. ಒಂದೇ ಸರ, ಟಿವಿ, ಸೀರಿಯಲ್, ಮೊಬೈಲ್. ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿ ಮಲಗಿದ ನಂತರ ತಂದೆ ತಾಯಿ ಜಪಸರ ಹೇಳ್ತಾರೆ. ಇಲ್ಲಿ ಯಾಕೆ ನಾವು ಮಾಡಬೇಕು? ಆಟ ಪಾಠ ಇದನ್ನು ಬಿಟ್ಟು ಈ ಕರ್ಮ ನಮಗೆ ಯಾಕೆ? ನೀವು ಮೇರಿ ಮಾತೆಗೆ ಅವಮಾನ ಮಾಡುತ್ತಿದ್ದೀರಾ, ಇದು ಪಾಪ. ಕ್ಲಾಸ್ ಲೀಡರ್ ಅಂತ ಜಂಬ ಕೊಚ್ಚಿಕೊಳ್ಳಬೇಡ. ನೀನು ಬೇಕಾದರೆ ಪ್ರಾರ್ಥನೆ ಮಾಡು. ಪಾಪಂತೆ ಪಾಪ. ಕೋಮಲ್, ಇಲ್ಲಿ ಏನು ನಡೆಯುತ್ತಾ ಇದೆ? ಸಿಸ್ಟರ್, ಜಪಸರ ಮಾಡುವ ಎಂದರೆ ಇವರೆಲ್ಲ ಕಿರಿಕ್ ಮಾಡ್ತಾರೆ. ಕೆಲವರಿಗೆ ಬೋರ್ ಆಗುತ್ತಂತೆ, ಇನ್ನು ಕೆಲವರಿಗೆ ಬೇಡವಂತೆ. ನಾನು ಹೊರಗಿನಿಂದ ಎಲ್ಲವನ್ನೂ ಕೇಳಿಸಿಕೊಂಡೆ. ನಿಮ್ಮ ಮಾತುಗಳನ್ನು ಕೇಳಿ ನನಗೆ ನಾಚಿಕೆಯಾಯಿತು. ಯಾರಾದರೂ ನಿಮ್ಮ ಮಾತುಗಳನ್ನು ಕೇಳಿಸಿದರೆ ಛೀ ಥೂ ಅಂತ ಉಗುಳುತ್ತಾರೆ. ಇಷ್ಟು ಸಣ್ಣ ಮಕ್ಕಳು ಪ್ರಾರ್ಥನೆ, ವಿಶ್ವಾಸದ ಬಗ್ಗೆ ಹೀಗೆ ಮಾತನಾಡಿದರೆ ಜಗತ್ತಿನಲ್ಲಿ ಯಾವ ಧರ್ಮವೂ ಇರುವುದಿಲ್ಲ. ಅಧರ್ಮ, ಪಾಪ, ದುಷ್ಟಶಕ್ತಿ ಮಾನವ ಕುಲವನ್ನು ನಾಶ ಮಾಡುತ್ತದೆ. ಜೀವನ ಮನೋರಂಜನೆಯ ವೇದಿಕೆ ಅಲ್ಲ, ಇದು ದೇವರ ಆಲಯ. ಸಿಸ್ಟರ್, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಸಿಸ್ಟರ್, ಮೇ ತಿಂಗಳಲ್ಲಿ ಫಾತಿಮಾ ಮಾತೆಯ ದರ್ಶನದ ಶತಾಬ್ದಿಯನ್ನು ಆಚರಿಸುತ್ತೇವೆ. ದಯವಿಟ್ಟು ಫಾತಿಮಾ ಮಾತೆಯ ಬಗ್ಗೆ ಪಾಠ ಮಾಡಿ. ಇದೇ ವಿಷಯದ ಬಗ್ಗೆ ಪಾಠ ಮಾಡಬೇಕೆಂದೇ ಬಂದಿದ್ದೆ. ಆದರೆ ಈ ನಿಮ್ಮ ಅವತಾರವನ್ನು ನೋಡಿ ಏನೂ ಬೇಡವೆಂದೆನಿಸುತ್ತದೆ. ಹೋಗಿ ಹೋಗಿ, ಎಲ್ಲರೂ ಮನೆಗೆ ಹೋಗಿ. ಕ್ಷಮಿಸಿ ಸಿಸ್ಟರ್, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನಮಗೆ ಫಾತಿಮಾ ಮಾತೆಯ ಬಗ್ಗೆ ಹೇಳಿ. ಆಯಿತು. ಜಪಸರ ಪ್ರಾರ್ಥನೆ ಯಾಕೆ ಮಾಡಬೇಕು, ಈ ಪ್ರಾರ್ಥನೆಯ ಫಲವೇನು ಎಂಬುದರ ಬಗ್ಗೆ ತಿಳಿಯಲು ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ. ಫಾತಿಮಾದ 3 ಮಕ್ಕಳ ವಿಶ್ವಾಸ ಭಕ್ತಿಯ ಕಥೆಯನ್ನು ಕೇಳಿ ನಿಮ್ಮ ತಪ್ಪನ್ನು ತಿದ್ದಿಕೊಂಡು ವಿಶ್ವಾಸದಲ್ಲಿ ಬೆಳೆಯಿರಿ. 1917 ಮೊದಲನೇ ಮಹಾಯುದ್ಧದ ಸಮಯ. ಜನರು ಭಯಭೀತಿಯಿಂದ ಕಂಗಾಲಾಗಿದ್ದರು. ರಷ್ಯಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ದೇವರ ಅಸ್ತಿತ್ವಕ್ಕೆ ಸವಾಲು ಹಾಕಿ ನಾಸ್ತಿತ್ವಕ್ಕೆ ಅಡಿಪಾಯ ಹಾಕಿದ್ದರು. ಇನ್ನೊಂದೆಡೆ ಜನರು ಇಹಲೋಕದ ಸುಖಕ್ಕಾಗಿ ಪರಲೋಕವನ್ನು ಮರೆತು ಸೈತಾನನ ಗುಲಾಮರಾಗಿದ್ದರು. ಪಾಪವು ಮನುಷ್ಯನ ಹೃದಯದಲ್ಲಿ ತಾಂಡವಾಡುತ್ತಿತ್ತು. ಈ ಸಮಯದಲ್ಲಿ ಪೋರ್ಚುಗೀಸನ್ನು ಕ್ರೈಸ್ತ ವಿರೋಧಿಗಳು ಆಳುತ್ತಿದ್ದರು. ಕ್ರೈಸ್ತರಿಗೆ ಹಿಂಸೆ ಕೊಡುತ್ತಿದ್ದರು. ಇಂತಹ ಸಮಯದಲ್ಲಿ ಫಾತಿಮಾ ನಗರದಲ್ಲಿ ಒಂದು ಪವಾಡ ನಡೆಯಿತು. ಇಂತಹ ಭಯಭೀತಿ, ಕಷ್ಟ, ನೋವಿನ ಸಮಯದಲ್ಲಿ ಮೇರಿ ಮಾತೆ ಸ್ವರ್ಗದಿಂದ ಇಳಿದು ಬರುತ್ತಾರೆ. ಪೋರ್ಚುಗೀಸಿನ ಪೊವಾದ ಇರಿಯಾ ಎಂಬ ಹಳ್ಳಿಯಲ್ಲಿ ಲೂಸಿ, ಜಸಿಂತಾ, ಫ್ರಾನ್ಸಿಸ್ ಎಂಬ ಮಕ್ಕಳಿಗೆ ದರ್ಶನ ಕೊಡುತ್ತಾರೆ. ಬಡ ಕುಟುಂಬದ ಮಕ್ಕಳು ಅವಿದ್ಯಾವಂತರು, ಆದರೆ ವಿಶ್ವಾಸದಲ್ಲಿ ಶ್ರೀಮಂತರು.
ಹೊಟ್ಟೆಪಾಡಿಗಾಗಿ ಕುರಿ ಮಂದೆಯನ್ನು ಮೇಯಿಸುವುದು ಅವರ ಕೆಲಸ. 1917 ಮೇ ತಿಂಗಳ 13ನೇ ತಾರೀಕು, ಸಮಯ ಮಧ್ಯಾಹ್ನ. ಈ ಮೂವರು ಮಕ್ಕಳು ಪೊವಾದ ಏರಿಯಾದಲ್ಲಿ ಕುರಿಗಳನ್ನು ಮೇಯಿಸುತ್ತಿರುವಾಗ, ಅಬ್ಬಾ ಎಂತಹ ಬಿಸಿಲು! ಬನ್ನಿ ಇಂದಿನಂತೆ ಜಪಸರ ಪ್ರಾರ್ಥನೆ ಮಾಡಿ ಊಟ ಮಾಡೋಣ. ಅಕ್ಕ ನಾನು ಅಕ್ಕ ಇವನು ಪ್ರಾರ್ಥನೆ ಮಾಡುವುದೇ ಇಲ್ಲ. ಅಕ್ಕ ನೀವು ಪ್ರಾರ್ಥನೆ ಮಾಡಿ, ನಾನು ಗೆಳೆಯರೊಂದಿಗೆ ಆಟವಾಡುತ್ತೇನೆ. ನಾನು ಮತ್ತೆ ಪ್ರಾರ್ಥನೆ ಮಾಡುತ್ತೇನೆ. ಬೇಡ, ನಾವು ಒಟ್ಟಾಗಿ ಜಪಸರ ಪ್ರಾರ್ಥನೆ ಮಾಡೋಣ. ಈಗಲೂ ಇಲ್ಲ, ಮತ್ತೆಯೂ ಇಲ್ಲ. ಆಟವಾಡದಿದ್ದರೆ ನೆಮ್ಮದೇ ಇಲ್ಲ. ಬಾಯ್. ಫ್ರಾನ್ಸಿಸ್ಗೆ ಆಟವೆಂದರೆ ಪಂಚಪ್ರಾಣ. ಅವನಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅಕ್ಕ, ಗುಡುಗು, ಮಿಂಚು, ಗಾಳಿ. ಓ, ಮಳೆ ಬರುವಂತಿದೆ. ಬೇಗ ಮನೆ ಸೇರೋಣ. ಭಯಪಡಬೇಡಿ, ನಾನು ನಿಮಗೆ ತೊಂದರೆ ಕೊಡಲಾರೆ. ನೀವು ಎಲ್ಲಿಂದ ಬಂದಿದ್ದೀರಿ? ನಾನು ಸ್ವರ್ಗದಿಂದ ಇಳಿದು ಬಂದಿದ್ದೇನೆ. ನೀವು ಯಾರು? ನಮ್ಮಿಂದ ಏನಾಗಬೇಕು? ನೀವು ಮೂವರು 6 ತಿಂಗಳು ಪ್ರತಿ ತಿಂಗಳ 13ನೇ ತಾರೀಕಿನಂದು ಇದೇ ಸಮಯಕ್ಕೆ ಇಲ್ಲಿಗೆ ಬರಬೇಕು. ಮುಂದೆ ನಾನು ಯಾರು, ನನಗೆ ಏನು ಬೇಕೆಂದು ಅಕ್ಟೋಬರ್ ತಿಂಗಳ 13ರಂದು ತಿಳಿಸುವೆ. ನೀವು ಸ್ವರ್ಗದಿಂದ ದೇವರ ಬಳಿಯಿಂದ ಬಂದವರು. ನಿಮಗೆ ಎಲ್ಲವೂ ತಿಳಿದಿದೆ. ಮಹಾಯುದ್ಧವು ಬೇಗನೆ ಅಂತ್ಯಗೊಳ್ಳುವುದೇ? ನನಗೆ ನಿಮ್ಮಿಂದ ಏನಾಗಬೇಕೆಂದು ಹೇಳುವ ತನಕ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಾರೆ. ಬೇಸರ ಮಾಡಬೇಡಿ. ಇನ್ನೊಂದು ಪ್ರಶ್ನೆ ಕೇಳು ಮಗಳೇ. ನಾನು ಸ್ವರ್ಗಕ್ಕೆ ಹೋಗಬಹುದೇ? ಹೌದು, ನೀನು ಸ್ವರ್ಗಕ್ಕೆ ಹೋಗುವೆ. ಹಾಗಾದರೆ ಜೆಸಿಂತಾ? ಖಂಡಿತವಾಗಿಯೂ. ಮತ್ತೆ ಫ್ರಾನ್ಸಿಸ್? ಹೌದು, ಆದರೆ ಫ್ರಾನ್ಸಿಸ್ಸಿಗೆ ಪ್ರಾರ್ಥನೆಯಲ್ಲಿ ಆಸಕ್ತಿ ಕಡಿಮೆ ಇದೆ. ಅವನು ಶ್ರದ್ಧೆಯಿಂದ, ಭಕ್ತಿಯಿಂದ ತಪ್ಪದೆ ಜಪಸರ ಪ್ರಾರ್ಥನೆ ಮಾಡಬೇಕು. ಅಕ್ಕ, ಇಲ್ಲಿ ಏನಾಗುತ್ತಾ ಇದೆ? ಅಮ್ಮ, ನೀನು ಯಾಕೆ ಫ್ರಾನ್ಸಿಸ್ಸಿಗೆ ಕಾಣಿಸ್ತಾ ಇಲ್ಲ? ನಿನ್ನ ತಮ್ಮನಿಗೆ ಜಪಸರ ಪ್ರಾರ್ಥನೆ ಮಾಡಲು ಹೇಳು, ಅವನು ನನ್ನನ್ನು ನೋಡುವನು. ಫ್ರಾನ್ಸಿಸ್, ಜಪಸರ ಪ್ರಾರ್ಥನೆ ಮಾಡು. ಸ್ವರ್ಗದಿಂದ ಇಳಿದು ಬಂದ ಕನ್ನಿಕೆ ನಿನಗೂ ಕಾಣಿಸುತ್ತಾರೆ. ಹೌದಾ? ಸ್ವರ್ಗದಿಂದ ಕನ್ನಿಕೆ ಇಳಿದು ಬಂದಿದ್ದಾರಾ? ನಾನು ನೋಡಬೇಕು. ನಾನು ಪ್ರಾರ್ಥನೆ ಮಾಡುತ್ತೇನೆ. ನನಗೂ ಆ ಕನ್ನಿಕೆ ಕಾಣಿಸುತ್ತಾರೆ. ಆಹಾ, ಎಷ್ಟು ಸುಂದರವಾಗಿದ್ದಾರೆ. ನಾನು ಧನ್ಯ. ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರವಾಗಲಿ. ಅಮ್ಮ, ನಿಮಗೆ ತುಂಬ ಧನ್ಯವಾದಗಳು. ನೀವು ನಮ್ಮೊಂದಿಗೆ ಇದ್ದರೆ ಎಷ್ಟು ಒಳ್ಳೆಯದು. ಅಮ್ಮ, ಕೆಲವು ದಿನಗಳ ಹಿಂದೆ ಮೃತರಾದ ಮರ್ಯಾದಾ ಸ್ನೇಪ್ಸ್ ಸ್ವರ್ಗದಲ್ಲಿದ್ದಾರಾ? ಹೌದು. ಮತ್ತು ಅಮೇಲಿಯಾ? ಅವರು ಭೂಲೋಕಾಂತ್ಯದವರೆಗೂ ಉತ್ತರಿಸುವ ಸ್ಥಳದಲ್ಲಿರುತ್ತಾರೆ. ನೀವು ನಿಮ್ಮನ್ನೇ ದೇವರ ಪಾದಕ್ಕೆ ಅರ್ಪಿಸಲು ಸಿದ್ಧರಿದ್ದೀರೋ? ನಾವು ಸದಾ ಸಿದ್ಧರಿದ್ದೇವೆ. ಹಾಗಾದರೆ ಸೃಷ್ಟಿಕರ್ತನನ್ನು ನಿಂದಿಸುವ ಮತ್ತು ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯಕ್ಕೆ ಅವಮಾನ ಮಾಡುವ ಪಾಪಿಗಳ ಮನ ಪರಿವರ್ತನೆಗಾಗಿ ದೇವರು ಕೊಡುವ ಪ್ರತಿಯೊಂದು ಕಷ್ಟ ದುಃಖವನ್ನು ಪ್ರೀತಿಯಿಂದ ಸ್ವ ಇಚ್ಛೆಯಿಂದ ಸ್ವೀಕರಿಸಲು ಸಿದ್ಧರಿದ್ದೀರೋ?
ದೇವರ ಇಚ್ಛೆಯಂತೆ ನಾವು ಸದಾ ಸಿದ್ಧರಿದ್ದೇವೆ. ನಿಮ್ಮನ್ನು ನಾನು ಬಹಳಷ್ಟು ಮೆಚ್ಚಿದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲಿ ನನಗಾಗಿ ನೀವು ಬಹಳಷ್ಟು ಕಷ್ಟ, ದುಃಖ, ನೋವು, ಹಿಂಸೆಯನ್ನು ಅನುಭವಿಸಲಿದ್ದೀರಿ. ಆದರೆ ದೇವರ ಕೃಪೆ ನಿಮ್ಮನ್ನು ಕಾಪಾಡುವುದು. ದೇವರೇ ನಿಮಗೆ ಬಲ ನೀಡುವರು. ತ್ರಿಯೇಕ ದೇವರೇ, ನಿಮ್ಮನ್ನು ವಂದಿಸುತ್ತೇವೆ. ನನ್ನ ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಮಕ್ಕಳೇ, ಈ ಜಗತ್ತು ಅಶಾಂತಿಯಿಂದ ತುಂಬಿದೆ. ಶಾಂತಿಗಾಗಿ ಭಕ್ತಿಯಿಂದ ಜಪಸರ ಪ್ರಾರ್ಥನೆ ಮಾಡಿ. ನನಗೆ ಆ ಕನ್ನಿಕೆಯ ಸೌಂದರ್ಯವನ್ನು ನೋಡಿ ಕಣ್ಣೇ ಕಾಣದಂತಾಯಿತು. ಇಂತಹ ಸೌಂದರ್ಯವನ್ನು ನೋಡುವ ಭಾಗ್ಯವನ್ನು ಕೊಟ್ಟ ಆ ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಮಹಿಮೆ ಆಗಲಿ, ಸ್ತೋತ್ರವಾಗಲಿ. ನೋಡಿ, ನಾವು ಈ ದರ್ಶನದ ಬಗ್ಗೆ ಯಾರಿಗೂ ಹೇಳುವುದು ಬೇಡ. ಹೇಳಿದರೆ ಅವರು ನಮಗೆ ಹುಚ್ಚರ ಪಟ್ಟ ಕಟ್ಟುತ್ತಾರೆ. ನನಗಾಗುವ ಸಂತೋಷದಲ್ಲಿ ಊರೆಲ್ಲ ಹೇಳಿ ಬರೋಣ ಅನಿಸುತ್ತೆ. ಬೇಡಕ್ಕ, ಬನ್ನಿ ಮನೆಗೆ ಹೋಗೋಣ. ಎಲ್ಲದಕ್ಕೂ ಒಂದು ಸಮಯ ಇದೆ. ಸಮಯ ಬಂದಾಗ ನಾನೇ ಈ ವಿಷಯವನ್ನು ಹೇಳುತ್ತೇನೆ. ಅಕ್ಕ ಅಕ್ಕ, ಆ ಕನ್ನಿಕೆ ಎಷ್ಟು ಸುಂದರ. ಏ ಜೆಸಿಂತ, ಸುಮ್ಮನಿರೆ. ಯಾರಾದರೂ ಕೇಳಿದ್ರೆ ನಮಗೆ ಕಷ್ಟ. ಏನೇ ಅದು ಸುಂದರ ಸುಂದರಿ ಅಂತೆ ಕುಣಿಯುತ್ತೀಯ? ಯಾಕೆಷ್ಟು ತಡ? ನಿಮಗೆ ಮಣ್ಣಿಗಿಂತ ಆಟವೇ ಜಾಸ್ತಿ ಆಯಿತು. ಅಮ್ಮ ಅಮ್ಮ, ನಾವು ಏನಿಲ್ಲ ಅಮ್ಮ, ಇವಳು ನಮ್ಮ ಮಾತೇ ಕೇಳಲ್ಲ. ಅಮ್ಮ, ಏನಾಯ್ತೆಂದರೆ ಗೋವಾದ ಹಿರಿಯಾದಲ್ಲಿ ನಾವು ಸ್ವರ್ಗದಿಂದ ಇಳಿದು ಬಂದ ಕನ್ನಿಕೆಯನ್ನು ನೋಡಿದೆವು. ಏನೇ, ಬೆಳಿಗ್ಗೆ ತಾನೇ ಸರಿ ಇದ್ದವಳಿಗೆ ಈಗ ಏನಾಯ್ತೆ? ಇಷ್ಟು ಬೇಗ ಸಂತರಾಗಿ ಬಿಟ್ಟಿಯಾ? ಸುಳ್ಳು ಹೇಳುವುದಕ್ಕೊಂದು ಮಿತಿ ಇದೆ. ಅದನ್ನು ಇನ್ನೊಬ್ರು ನಂಬುವಂತೆ ಹೇಳಬೇಕು. ಜೆಸಿಂತ, ನಿನಗೆ ನಾನು ಹೇಳಿದ್ದೆ, ಇದೆಲ್ಲ ಬೇಕಿತ್ತಾ? ಏನೋ ಕಿತಾಪತಿ ಮಾಡಿ ಬಂದಿದ್ದೀರಾ. ನಡೀರೊಳಗೆ. ಲೂಸಿ, ನೀನು ಮನೆಗೋಗು. ಸರಿ, ನಾನಿನ್ನು ಬರುತ್ತೇನೆ. ಅಮ್ಮ, ಜೆಸಿಂತ ಹೇಳಿದ್ದು ಸತ್ಯ. ಆ ಕನ್ನಿಕೆ ನಮಗೆ ತಪ್ಪದೆ ಜಪಸರ ಮಾಡಲು ಹೇಳಿದ್ದಾರೆ. ಮೊದಲು ಜಪಸರ ಮತ್ತೆ ಊಟ. ಜೆಸಿಂತ ಬಾ, ನಾವು ಜಪಸರ ಪ್ರಾರ್ಥನೆ ಮಾಡೋಣ. ಅಯ್ಯೋ ದೇವರೇ, ನನ್ನ ಮಕ್ಕಳಿಗೆ ಏನಾಗಿದೆ? ಯಾಕೋ ವಿಚಿತ್ರವಾಗಿ ಆಡ್ತಾರಲ್ಲ. ಯಾವುದಕ್ಕೂ ಮನೆಯವರು ಬರಲಿ, ನಂತರ ವಿಚಾರಿಸೋಣ. ಅಯ್ಯೋ ದೇವರೇ, ಜೀವವು ಈ ಬಿಸಿಲಿನ ತಾಪಕ್ಕೆ ಕುದಿಯುವ ಎಣ್ಣೆಯಲ್ಲಿ ಬೆನ್ನಂತಾಗಿದೆ. ಪಾಪ ಪ್ರಾಣಿ ಪಕ್ಷಿಗಳನ್ನು ಈ ಬಿಸಿಲಿನ ತಾಪದಿಂದ ದೇವರೇ ರಕ್ಷಿಸಬೇಕು. ಇದು ಕೂಡ ಬಿಸಿಲಿನ ತಾಪದ ಪರಿಣಾಮವೆಂದು ಕಾಣುತ್ತದೆ. ಈ ಪ್ರಾಯದಲ್ಲೂ ಹಗಲುಗನಸ. ಮಳೆ ಬಂತು, ಮಳೆ. ಬನ್ನಿ ಮನೆಗೆ ಹೋಗೋಣ, ಒಳಗೆ ಹೋಗೋಣ. ಏನ್ರಿ ನಿಮ್ಮ ಅವತಾರ? ನನಗೆ ಜೀವವೇ ಕೈಗೆ ಬಂದಂತಾಯಿತು. ಸಣ್ಣ ಮಕ್ಕಳಿಗೆ ಆಟ ಆಡ್ತಿರಲ್ಲ. ಮಕ್ಕಳ ತಂದೆ ತಾಯಿಯಾದರೂ ಸಾಲದು, ಮುಗ್ಧ ಮಕ್ಕಳಂತೆ ಆಟವಾಡ್ತಿರ್ಬೇಕು. ಏನೇ ನಿನ್ನ ಅವತಾರ? ನಾನು ಒಂದು 10 ನಿಮಿಷ ಆಯಿತು, ಎದುರು ಬಂದರೂ ಕಾಣಲ್ಲ, ಮಾತನಾಡಿದ್ರೆ ಕೇಳಲ್ಲ ನಿನಗೆ. ಹೋಗ್ರಿ ನೀವು, ನನ್ನ ಚಿಂತೆ ನನಗೆ. ಅಮ್ಮನವರು ಏನೋ ಚಿಂತೆಲಿದ್ರು ಕಾಣ್ತಾರೆ. ಏನಾದರೂ ಇನ್ನೊಂದು ಮಗುವಿನ ಕನಸಾ? ಏನ್ರಿ ನೀವು, ಕನಸು ಇಲ್ಲ ನನಸು ಇಲ್ಲ. ನಾನು ಹೇಳೋ ವಿಷಯ ಕೇಳಿದರೆ ನೀವು ಕಿವಿಡಾಗ್ತೀರಾ. ಮೆಲ್ಲ ಕಿವಿಗೆ ಹೇಳಿದರೆ ಸಾಕು. ಹೇಳು. ಸಾಕು ನಿಮ್ಮ ತಮಾಷೆ. ವಿಷಯ ಹೇಳ್ತೀನಿ, ಕುಳಿತುಕೊಳ್ಳಿ. ಅಪ್ಪ, ನಿಜವಾಗಿಯೂ ನಾವು ಕನ್ಯಾಮಾತೆಯನ್ನು ನೋಡಿದ್ದೇವೆ. ನೀವು ಕೂಡ ಬನ್ನಿಯಪ್ಪ, ನಿಮಗೂ ಕಾಣಿಸುತ್ತಾರೆ. ಮಕ್ಕಳೇ, ನಿಮ್ಮ ಆತುರ ವಿಶ್ವಾಸ ನೋಡಿ ನನಗೆ ತುಂಬ ಸಂತೋಷ ಆಗುತ್ತದೆ.
ನೀವು ಹೇಳಿದ್ದು ನಿಜವಾದರೆ ನಾವೆಲ್ಲರೂ ಧನ್ಯರೇ. ಆದರೆ ನಿಮ್ಮ ಮಾತನ್ನು ನಂಬುವರಾರು? ಈ ವಿಷಯ ನಿಮ್ಮೊಳಗಿರಲಿ, ಯಾರಿಗೂ ಹೇಳಬೇಡಿ. ಮಕ್ಕಳೇ, ಈ ವಿಚಾರ ಅಧಿಕಾರಿಗಳಿಗೆ ತಿಳಿದರೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ನಮಗೆ ಹಿಂಸೆ ಕೊಡುತ್ತಾರೆ. ಇದು ನಮ್ಮ ವೈಯಕ್ತಿಕ ವಿಚಾರ. ಇದರ ಬಗ್ಗೆ ಹೊರಗೆ ಮಾತನಾಡಬೇಡಿ. ಅಮ್ಮ, ನಾವು ಹೇಳುವುದೆಲ್ಲ ಸತ್ಯ. ನಾವು ಜಪಸರ ಪ್ರಾರ್ಥನೆ ಮಾಡಬೇಕು. ಇಂದಿನಿಂದ ನೀವು ಕೂಡ ತಪ್ಪದೆ ನಮ್ಮೊಂದಿಗೆ ಪ್ರಾರ್ಥನೆ ಮಾಡಬೇಕು. ನೀವು ಆ ಕೆಲಸ ಈ ಕೆಲಸ ಅಂತ ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆ ಮಾಡಿದರೆ ಕನ್ಯಾಮಾತೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಪ್ಪ, ನನಗೂ ಸ್ವರ್ಗಕ್ಕೆ ಹೋಗಬೇಕು. ನಿನಗೆ ಸ್ವರ್ಗ ಸಿಕ್ಕಿದ್ರೆ ಸಾಕ, ನಾನಿಲ್ಲಿ ಹೋಗೋದು ನರಕಕ್ಕ? ನಿಮ್ಮೆಲ್ಲರಿಗಿಂತ ಮೊದಲು ನಾನೇ ಹೋಗೋದು. ಇಲ್ಲಪ್ಪ, ನಾನೇ ಮೊದಲು ಸ್ವರ್ಗಕ್ಕೆ ಹೋಗುವುದು. ಇದು ಒಳ್ಳೆ ಕಥೆ ಆಯಿತು. ನಾನು ಹೇಳ್ತೇನೆ ಕೇಳಿ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿ ಊಟ ಮಾಡೋಣ. ಯಾರು ಮೊದಲು ಯಾರು ನಂತರ, ಅದು ದೇವರ ಇಚ್ಛೆ. ಎಲ್ಲವೂ ದೇವರ ಚಿತ್ತದಂತೆ ಆಗಲಿ. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಜಸಿಂತಾ, ಇವತ್ತು ನೀನು ನಮಗೆಲ್ಲರಿಗೂ ಪ್ರಾರ್ಥನೆ ಕಲಿಸು. ಅಪ್ಪ, ಇವತ್ತು ನಾನು ಪ್ರಾರ್ಥನೆ ಕಲಿಸುತ್ತೇನೆ. ಏನಿದು ಆಶ್ಚರ್ಯ, ನೀನು ಪ್ರಾರ್ಥನೆ ಕಲಿಸ್ತೀಯಾ? ಎಲ್ಲವೂ ದೇವರ ಇಚ್ಛೆಯಂತೆ ಆಗಲಿ ಮಗ. ಬನ್ನಿ, ಒಳಗೋಗಿ ಪ್ರಾರ್ಥನೆ ಮಾಡೋಣ. ಲೂಸಿ, ಲೂಸಿ, ಎಲ್ಲಿದ್ದೀಯಾ? ಬಾರೆ ಇಲ್ಲಿ, ಬೇಗ ಬಾ. ಇವತ್ತಿದೆ ನಿನಗೆ ಮಾರಿ ಹಬ್ಬ. ಅಮ್ಮ, ನಾನು ಇಲ್ಲೇ ಇದ್ದೇನೆ. ಏನಾಯ್ತಮ್ಮ? ಕುಡಿಯಲು ನೀರು ತರಲೇ? ನೀರಲ್ಲ, ವಿಷ. ವಿಷ ತೆಗೆದುಕೊಂಡು ಬಾ. ನೀರಂತೆ ನೀರು. ಯಾಕಮ್ಮ ಇಷ್ಟು ಸಿಟ್ಟಾಗಿದ್ದೀಯಾ? ನನ್ನ ಕರ್ಮ. ನಿನಗೆ ಜನ್ಮ ಕೊಟ್ಟದಕ್ಕೆ ಸಾರ್ಥಕ ನೋಡು. ಜನರ ಬಾಯಿಯಲ್ಲಿ ಕೇಳಬಾರದನ್ನೆಲ್ಲ ಕೇಳಿದೆ. ಏನು ಗೊತ್ತಿಲ್ಲದವಳಾಗೆ ನಾಟಕ ಮಾಡುತ್ತೀಯ. ಕುರಿಯಂತೆ ನಾಟಕ ಮಾಡಿ ತೋಳನಂತೆ ನಮ್ಮ ತಲೆ ತಿನ್ನುತ್ತೀಯ. ಏನಾಯ್ತು? ಏನೇ ನಿನ್ನ ಅವತಾರ? ಈ ಮಗುವಿಗೆ ಹಿಂಸೆ ಕೊಡದಿದ್ದರೆ ತಿಂದದ್ದು ಜೀರ್ಣ ಆಗಲ್ವಾ? ಮಗಳಿಗೆ ತಕ್ಕ ತಂದೆ. ನನಗೆ ಬರುವ ಕೋಪದಲ್ಲಿ ನಿಮ್ಮಿಬ್ಬರನ್ನು ಸಿಗಿದು ಬಿಡ್ಬೇಕಂತ ಅನಿಸ್ತಿದೆ. ಅಮ್ಮ, ಅಂತ ತಪ್ಪು ನಾನೇನು ಮಾಡಿದ್ದೇನೆ? ಓಹೋ, ತಪ್ಪಿನ ಬಗ್ಗೆ ಮಾತನಾಡುತ್ತಾ ಇದ್ದೀಯಾ? ನೀನೇನು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದೆಲ್ಲ ನಾವು. ನಿನಗೆ ಜನ್ಮ ಕೊಟ್ಟು ಪ್ರೀತಿಯಿಂದ ಸಾಕಿದೆವು ನೋಡು, ಅದು ನಮ್ಮ ದೊಡ್ಡ ತಪ್ಪು. ಸುಮ್ಮನೆ ವಟ ವಟ ಅಂತ ಯಾಕೆ ಕೂಗಾಡ್ತಿದ್ಯಾ? ನಮ್ಮ ಮಕ್ಕಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಸಮಾಧಾನದಿಂದ ವಿಚಾರಿಸೋಣ. ವಿಷಯ ಏನಂತ ಹೇಳು. ನಿನ್ನ ಮಗಳಿಗೆ ಕೋವಾದ ಹಿರಿಯದಲ್ಲಿ ಕನ್ಯಾಮಾತೆಯ ದರ್ಶನವಾಗಿದೆಯಂತೆ. ದಾರಿಯಲ್ಲಿ ಕಂಡವರು ಓ ಸಂತರ ತಾಯಿ ಬರ್ತಾ ಇದ್ದಾರಂತ ಬಾಯಿಗೆ ಬಂದಂತೆ ತಮಾಷೆ ಮಾಡುತ್ತಾರೆ. ಅಮ್ಮ, ಕೋವಾದ ಹಿರಿಯದಲ್ಲಿ ಕನ್ಯಾಮಾತೆ ನಮಗೆ ದರ್ಶನ ಕೊಟ್ಟದ್ದು ನಿಜ. 6 ತಿಂಗಳು ಪ್ರತಿ ತಿಂಗಳ 13ರಂದು ಮಧ್ಯಾಹ್ನ ಅವರು ನಮಗೆ ದರ್ಶನ ಕೊಡುತ್ತಾರೆ. ಬಾಯಿ ಮುಚ್ಚೆ. ಇನ್ನೊಮ್ಮೆ ದರ್ಶನ ಕನ್ಯಾಮಾತೆ ಎಂದರೆ ನಾಲಗೆ ಸಿಗಿದು ಬಿಡುತ್ತೇನೆ. ಸುಮ್ಮನಿರು. ನೀನೊಂದು ತಾಯಿಯಾಗಿ ಮಗಳಲ್ಲಿ ಮಾತನಾಡುವ ರೀತಿಯ ಇದು. ತಾಳ್ಮೆಯಿಂದ ವಿಷಯವನ್ನು ತಿಳಿದುಕೊಂಡು ಸತ್ಯವೋ ಸುಳ್ಳೋ ಎಂದು ವಿಚಾರಿಸಿಕೊಳ್ಳೋಣ. ನನ್ನ ವಿಷಯದಲ್ಲಿ ನೀವು ಯಾಕೆ ಜಗಳ ಮಾಡ್ತೀರಾ? ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಪ್ಪ. ನಿಮಗೆ ವಿಷಯ ಆಮೇಲೆ ಹೇಳುತ್ತೇನೆ. ಮಗಳೇ, ಸ್ವಲ್ಪ ಶಾಂತವಾಗಿರು. ಅಮ್ಮನ ಕೋಪ ಕಡಿಮೆ ಆದ ನಂತರ ನಾನೇ ಮಾತನಾಡುತ್ತೇನೆ. ನಮ್ಮ ಕುಟುಂಬದ ಮರ್ಯಾದೆ ಕಳೆಯಲು ಹುಟ್ಟಿದವಳೆ ಯಾಕೆ ಸುಳ್ಳು ಹೇಳಿದೆ? ಸತ್ಯ ಬೊಗಳು. ನಿನಗೆ ಏನು ಬೇಕು ಹೇಳು. ಅಮ್ಮ, ನಾನೇಕೆ ಸುಳ್ಳು ಹೇಳಲಿ? ಕನ್ಯಾಮಾತೆಯನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅವರು ನಮ್ಮಲ್ಲಿ ಮಾತನಾಡಿದ್ದಾರೆ. ಇದು ಸೈತಾನನ ಆಟ. ನಿನ್ನಲ್ಲಿ ಯಾವುದೋ ದೈವ ಅಂಟಿಕೊಂಡಿದೆ. ನಿನಗೆ ತಕ್ಕ ಶಾಸ್ತಿ ಮಾಡಬೇಕು. ಅಮ್ಮ, ಬೇಡಮ್ಮ, ಹೊಡಿಬೇಡಮ್ಮ. ಅಮ್ಮ, ಬೇಡಮ್ಮ. ಅಮ್ಮ, ಬೇಡಮ್ಮ, ಹೊಡಿಬೇಡಮ್ಮ. ಅಮ್ಮ, ಬೇಡಮ್ಮ. ಅಮ್ಮ, ಬೇಡಮ್ಮ, ಹೊಡಿಬೇಡಮ್ಮ. ಏ ಮಾಟಗಾರ್ತಿ, ಸತ್ಯ ಹೇಳು.
ಇಲ್ಲದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ. ಕೊಲೆಗಡುಕ ತಾಯಿಯ ಮಗಳಿಗೆ ಕನ್ಯಾಮಾತೆ ದರ್ಶನ ಕೊಟ್ಟಿದರೆಂದು ನಾವು ನಂಬಬೇಕಾ? ಇವತ್ತು ಕನ್ಯಾಮಾತೆ, ನಾಳೆ ಯೇಸು ಸ್ವಾಮಿ, ಮುಂದೆ ಇವಳೇ ದೇವಮಾತೆಯಾಗುತ್ತಾಳೆ. ಇನ್ನು ಮುಂದೆ ನಾವು ದೇವಾಲಯಕ್ಕೆ ಹೋಗುವುದು ಬೇಡ, ಲೂಸಿ ಮಾತೆಯಲ್ಲಿಯೇ ಪ್ರಾರ್ಥಿಸೋಣ. ಹೌದೌದೌದೌದು. ಬೇಡಪ್ಪ ಬೇಡ, ನಾವೆಲ್ಲ ಪಾಪಿಗಳು. ನಾವು ಲೂಸಿ ಮಾತೆ ಆಲಕ್ಕೆ ಹೋದರೆ ಅಶುದ್ಧವಾಗಬಹುದು. ಬನ್ನಿ ಬನ್ನಿ, ನಾವು ಗುರುಗಳ ಹತ್ರ ಹೋಗಿ ಪಾಪ ನಿವೇದನೆ ಮಾಡಿ ಬರೋಣ. ಸರಿ ಸರಿ, ಹೋಗೋಣ. ಏನೇ ನಿಮ್ಮ ಅವತಾರ, ನೀವು ಇಬ್ಬರು ಸೇರಿ ಚೆನ್ನಾಗಿ ನಾಟಕವಾಡುತ್ತಿದ್ದೀರಾ. ನಿಮಗಿಬ್ಬರಿಗೂ ಸಂತರ ಪಟ್ಟ ಕಟ್ಟಬೇಕು. ಲೂಸಿ ಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಬನ್ನಿ ಬನ್ನಿ, ಇವರೆಲ್ಯಾಕೆ ಮಾತು, ಹೋಗೋಣ. ಹೋಯ್ತು ಹೋಯ್ತು, ಎಲ್ಲ ನಾಶವಾಗಿ ಹೋಯಿತು. ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯಿತು. ನಾನು ಹೇಳಿದ್ದು ಸತ್ಯ ಅಮ್ಮ, ನನ್ನನ್ನು ನಂಬಿ ಅಮ್ಮ. ಸಾಕು ನಿನ್ನ ಮೊಸಳೆ ಕಣ್ಣೀರು, ನಿನಗೆ ಕತ್ತಲೆ ಕೊನೆಯೇ ಸರಿ. ಅಮ್ಮ, ದಯವಿಟ್ಟು ಹಾಗೆ ಮಾಡಬೇಡಮ್ಮ. ಇಲ್ಲ, ನಿನಗೆ ಕತ್ತಲೆ ಕೊನೆಯೇ ಸರಿ. ಬಾ. ಕನ್ಯಾಮಾತೆ ಅಂತೆ ಕನ್ಯಾಮಾತೆ, ಈ ಮಾತೆಗೆ ಒಂದು ಪೈಸೆಯ ಬೆಲೆ ಇಲ್ಲ. ನಿನಗೆ ಈ ಕತ್ತಲೆ ಕೊನೆಯೇ ಸರಿ. ಅಮ್ಮ, ಬಾಗಿಲು ತೆಗಿ ಅಮ್ಮ, ಬಾಗಿಲು ತೆಗಿ ಅಮ್ಮ. ಅಮ್ಮ, ಬಾಯಾರಿಕೆ ಬಾಯಾರಿಕೆ, ನೀರು, ಬಾಗಿಲು ತೆಗೀರಿ. ಬಾಯಾರಿಕೆ, ನೀರು. ಯಾರಲ್ಲಿ ಯಾರಲ್ಲಿ ಯಾರಾದ್ರೂ ಬಾಗಿಲು ತೆಗೆದ್ರೆ ಕೈ ಕತ್ತರಿಸಿ ಬಿಡ್ತೇನೆ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಅಮ್ಮ ಮರಿಯಮ್ಮ ಸ್ವರ್ಗೀಯ ತಾಯಮ್ಮ. ಅಮ್ಮ ಮರಿಯಮ್ಮ ಸ್ವರ್ಗೀಯ ತಾಯಮ್ಮ. ಶಿಲುಬೆಯ ಹಾದಿ ನಡೆದೇನಿ ಬಾಳಿನ ಕಷ್ಟದಿ ಜೊತೆಗಿರುವ. ಶಿಲುಬೆಯ ಹಾದಿ ನಡೆದೇನಿ ಬಾಳಿನ ಕಷ್ಟದಿ ಜೊತೆಗಿರುವ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಅಮ್ಮ ಮರಿಯಮ್ಮ ಸ್ವರ್ಗೀಯ ತಾಯಮ್ಮ. ಅಮ್ಮ ಮರಿಯಮ್ಮ ಸ್ವರ್ಗೀಯ ತಾಯಮ್ಮ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಮರಿಯಮ್ಮ ನಿನ ಗಂಧ ನಾನು ಅಮ್ಮ ಎಂದು ಮುರಿಡುವೆ. ಯಾರು? ಒಳಗೆ ಬನ್ನಿ. ಆಶೀರ್ವದಿಸಿ ಗುರುಗಳೇ. ದೇವರು ನಿಮ್ಮನ್ನು ಹರಸಲಿ. ಕುಳಿತುಕೊಳ್ಳಿ. ಗುರುಗಳೇ, ನಿಮಗೆ ಆ ವಿಷಯ ತಿಳಿಯಿತೆ? ನೀವು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರಿ? ಗೋವಾದ ಏರಿಯಾದಲ್ಲಿ 3 ಮಕ್ಕಳಿಗೆ ಕನ್ಯಾಮಾತೆಯ ದರ್ಶನವಾದ ಬಗ್ಗೆ. ಹೋ, ಈ ವಿಷಯವನ್ನು ಹೇಳಲು ಬಂದಿದ್ದೀರಾ? ಈ ವಿಷಯವನ್ನು ನಂಬದ ಲೂಸಿಯ ತಾಯಿ ಅವಳನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದಾರಂತೆ. ಏನು? ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದ್ದಾರಾ? ಗುರುಗಳೇ, ಕೂಡಲೇ ನಾವು ಏನಾದರೂ ಮಾಡಬೇಕು. ಹೌದು, ನಾನು ಈಗಾಗಲೇ ಲೂಸಿ ಮತ್ತು ಅವರ ತಾಯಿಯನ್ನು ಬರಲು ಹೇಳಿದ್ದೇನೆ.
ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಬರಬಹುದು. ಬಂದೇ ಬಿಟ್ರು. ಆಶೀರ್ವದಿಸಿ ಗುರುಗಳೇ. ದೇವರು ನಿಮ್ಮನ್ನು ಹರಸಲಿ. ಬನ್ನಿ, ಕುಳಿತುಕೊಳ್ಳಿ. ಎಲ್ಲ ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ. ಸಮಸ್ಯೆಗಳು ಬಂದಾಗ ಜಾಣ್ಮೆಯಿಂದ ಮತ್ತು ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ಗುರುಗಳೇ, ಈ ಮಕ್ಕಳ ಮಾತನ್ನು ನೀವು ನಂಬುತ್ತೀರೋ? ಹೊರಗಡೆ ಜನರು ಬಾಯಿಗೆ ಬಂದಂತೆ ಹೀಯಾಳಿಸಿ ಮಾತನಾಡುವುದನ್ನು ಕೇಳಿ ಹಿಂಸೆಯಾಗುತ್ತಿದೆ. ಜನರು ಹಿಂಸೆ ಕೊಡ್ತಾರೆಂದು ನೀವು ಜನ್ಮ ಕೊಟ್ಟ ಮಗಳಿಗೆ ಹಿಂಸೆ ಕೊಡುವುದೇ? ಅವಳನ್ನು ನಾನು ವಿಚಾರಿಸುತ್ತೇನೆ. ಅವಳನ್ನು ವಿಚಾರಿಸಿದ್ದು ಸಾಕು. ಅವಳನ್ನು ಎಲ್ಲಿಯಾದರೂ ದೂರದ ಊರಿಗೆ ಕಳಿಸಿಕೊಡಿ. ಅಮ್ಮ, ಸ್ವಲ್ಪ ತಾಳ್ಮೆಯಿಂದಿರಿ. ಗುರುಗಳು ಅವಳನ್ನು ವಿಚಾರಿಸಲಿ. ಮಗಳೇ ಲೂಸಿ, ಗೋವಾದ ಹಿರಿಯದಲ್ಲಿ ಏನು ನಡೆಯಿತು? ಗುರುಗಳೇ, ನಾನು ಸತ್ಯವನ್ನೇ ಹೇಳುತ್ತೇನೆ. 13ನೇ ತಾರೀಕಿನಂದು ಮಧ್ಯಾಹ್ನ ಓಕ್ ಮರದ ಮೇಲೆ ಕನ್ನಿಕೆಯೊಬ್ಬಳು ಕಾಣಿಸಿಕೊಂಡರು. ನಾನು ಹೇಳಿದ್ದೆಲ್ಲ ಸತ್ಯ ಗುರುಗಳೇ. ಗುರುಗಳೇ, ಇವಳಲ್ಲಿ ಯಾವುದೋ ದುಷ್ಟಶಕ್ತಿ ಅಂಟಿಕೊಂಡಿದೆ. ಇವಳ ಮಾತನ್ನು ನಂಬಬೇಡಿ. ಮಗಳೇ, ನೀನು ಹೇಳುವ ವಿಷಯ ಸಾಮಾನ್ಯದ ವಿಷಯವಲ್ಲ. ನೀವು ಹೇಳುವ ವಿಷಯ ಸುಳ್ಳಾದರೆ ಇಡೀ ಧರ್ಮಸಭೆಯೇ ತಲೆ ತಗ್ಗಿಸಬೇಕಾಗುತ್ತದೆ. ನೀನು ಸುಳ್ಳು ಹೇಳುತ್ತೀಯೆಂದು ನಾನು ಹೇಳುವುದಿಲ್ಲ. ಎಷ್ಟು ಸಲ ಸೈತಾನನು ದೇವದೂತರ ವೇಷದಲ್ಲಿ ಬಂದು ಮೋಸ ಮಾಡುತ್ತಾನೆ. ಜನರಲ್ಲಿ ಗೊಂದಲ ಉಂಟು ಮಾಡಿ ವಿಶ್ವಾಸವನ್ನು ಕೆಡಿಸುತ್ತಾನೆ. ಆದುದರಿಂದ ಯೋಚಿಸಿ ಮಾತಾಡಬೇಕು. ನೀನಾಡುವ ಪ್ರತಿಯೊಂದು ಮಾತು ತುಂಬ ಬೆಲೆಯುಳ್ಳದ್ದು. ಅದು ಒಳಿತು ಮಾಡಬಹುದು, ಕೆಡುಕನ್ನು ಮಾಡಬಹುದು. ಗುರುಗಳೇ, ಕೆಡುಕು ಮಾಡುವ ಅಥವಾ ಲಾಭ ಪಡೆಯುವ ಯಾವ ಉದ್ದೇಶವೂ ನನಗಿಲ್ಲ. ಸತ್ಯವನ್ನು ಸುಳ್ಳೆಂದು ಹೇಗೆ ಹೇಳಲಿ? ಗುರುಗಳೇ, ಇವಳನ್ನು ರೋಮಿಗೆ ಕಳಿಸಿಕೊಡಿ. ಜಗದ್ಗುರುಗಳು ಇವಳಿಗೆ ಸಂತರ ಪಟ್ಟ ಕಟ್ಟಲಿ. ನಾವು ಎಲ್ಲಿಯಾದರೂ ಹಾಳಾಗಿ ಹೋಗುತ್ತೇವೆ. ಲೂಸಿ ಹೇಳುವುದು ಸತ್ಯವಾದರೆ ಧರ್ಮಸಭೆ ಈ ಸತ್ಯವನ್ನು ಎತ್ತಿ ಹಿಡಿಯುತ್ತದೆ. ನನಗೆ ಯಾವ ಸತ್ಯವೂ ಬೇಕಾಗಿಲ್ಲ. ಅಮ್ಮ, ಸ್ವಲ್ಪ ತಾಳ್ಮೆಯಿಂದಿರಿ. ಗುರುಗಳು ಹೇಳುವುದನ್ನು ಕೇಳಿ. ನಿಮ್ಮ ಸಂಕಟ ನನಗೆ ಅರ್ಥವಾಗುತ್ತದೆ. ದಯವಿಟ್ಟು ನನ್ನ ಮಾತು ಕೇಳಿ. ಮುಂದಿನ ತಿಂಗಳ 13ರಂದು ನೀವು ಗೋವಾದ ಹಿರಿಯಕ್ಕೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಿ ಮತ್ತು ಅಲ್ಲಿ ಏನು ನಡೆಯುತ್ತೆಂದು ಬಂದು ನನಗೆ ತಿಳಿಸಿ. ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ನನ್ನ ಕರ್ಮ. ಇನ್ನು ಏನು ಅನುಭವಿಸಬೇಕೋ ಆ ದೇವರಿಗೆ ಗೊತ್ತು. ಹೋಗಿ ಬನ್ನಿ. ದಯವಿಟ್ಟು ಈ ಮಗುವಿಗೆ ಹಿಂಸೆ ಕೊಡಬೇಡಿ. ಎಲ್ಲವೂ ದೇವರ ಇಚ್ಛೆಯಂತೆ ಆಗಲಿ. ನೀವು ಮನೆಗೆ ಹೋಗಿ. ನಾನು ಸ್ವಲ್ಪ ಪ್ರಾರ್ಥನೆ ಮಾಡುತ್ತೇನೆ. ಆಕಾಶದಲ್ಲಿ ಮಿಂಚು ಕಾಣಿಸ್ತಾ ಇದೆ. ಕನ್ಯಾಮಾತೆ ಬರುತ್ತಿದ್ದಾರೆ. ಅಮ್ಮ, ನಾವು ಬಂದಿದ್ದೇವೆ. ನಾವು ಏನು ಮಾಡಬೇಕು? ಮುಂದಿನ ತಿಂಗಳು 13ರಂದು ನೀವು ತಪ್ಪದೆ ಇದೇ ಸಮಯಕ್ಕೆ ಇಲ್ಲಿಗೆ ಬರಬೇಕು. ಪ್ರತಿದಿನ ಎಲ್ಲರೂ ತಪ್ಪದೆ ಜಪಸರ ಪ್ರಾರ್ಥನೆ ಮಾಡಬೇಕು. ಅಮ್ಮ, ಒಬ್ಬರು ರೋಗಿಯನ್ನು ಗುಣಪಡಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆ ವ್ಯಕ್ತಿ ಪಾಪವನ್ನು ಬಿಟ್ಟು ದೇವರಿಗೆ ಅಭಿಮುಖರಾದರೆ ಗುಣ ಹೊಂದುವನು. ಅಮ್ಮ, ನಮ್ಮನ್ನು ಕೂಡ ನಿಮ್ಮೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ. ಜಸಿಂತಾ ಮತ್ತು ಫ್ರಾನ್ಸಿಸನನ್ನು ನಾನು ಬೇಗನೆ ಕರೆದುಕೊಂಡು ಹೋಗುತ್ತೇನೆ. ಆದರೆ ನಿನ್ನನ್ನಲ್ಲ, ನಿನ್ನ ಮುಖಾಂತರ ನನ್ನ ನಿಷ್ಕಳಂಕ ಹೃದಯದ ಭಕ್ತಿಯನ್ನು ಜಗತ್ತಿನಲ್ಲಿ ಸ್ಥಾಪಿಸುವುದು ಯೇಸು ಸ್ವಾಮಿಯ ಇಚ್ಛೆ. ಇವರನ್ನು ಬಿಟ್ಟು ನಾನೊಬ್ಬಳೇ ಹೇಗಿರಲಿ? ಅಂಜಬೇಡ ಮಗು, ನಾನು ನಿನ್ನೊಂದಿಗೆ ಇದ್ದೇನೆ. ನನ್ನ ನಿಷ್ಕಳಂಕ ಹೃದಯ ನಿನಗೆ ಆಶ್ರಯವಾಗುವುದು ಮತ್ತು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದು. ನೋಡಿ ನೋಡಿ, ಕನ್ಯಾಮಾತೆ ಸ್ವರ್ಗದ ಪರಿವಾರಣೆ ಬರ್ತಿದೆ.
ಗಾಳಿಗೆ ಮರ ಬಾಗಿದರೆ ಸ್ವರ್ಗ ತೆರೆಯುತ್ತದೆ. ಗಾಳಿ ಬಂದರೆ ಅಲ್ಲ, ನಮ್ಮ ಲೂಸಿ ಮಾತೆ ಶ್ವಾಸ ಬಿಟ್ಟರೆ ಸಾಕು, ದೇವರೇ ಇಳಿದು ಬರುತ್ತಾರೆ. ಕ್ರೈಸ್ತ ವಿಶ್ವಾಸಿಗಳಾಗಿ ನಿಮ್ಮ ಬಾಯಿಂದ ಇಂಥ ಮಾತೆ, ಛೇ, ಮೂಗು ಇಲ್ಲದವರಿಗೆ ವಾಸನೆಯಲ್ಲಿ, ಹಾಗೆ ವಿಶ್ವಾಸವಿಲ್ಲದವರಿಗೆ ದೈವ ಸಂಕಲ್ಪ ತಿಳಿಯುವುದಾದರೆ ಹೇಗೆ? ಉದ್ದೇಶವಿಲ್ಲದೆ ಯಾರು ಏನೂ ಮಾಡುವುದಿಲ್ಲ. ದೇವರ ಚಿತ್ತದ ಮುಂದೆ ಯಾವ ಉದ್ದೇಶವೂ ನೆರವೇರುವುದಿಲ್ಲ. ಇದು ದೈವ ಸಂಕಲ್ಪವಾದರೆ ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಏನೇ ಹೇಳಿ ಸತ್ಯ ಬದಲಾಗುವುದಿಲ್ಲ. ಬನ್ನಿ ಅಪ್ಪ, ಹೋಗೋಣ. ನಾವು ಇವರಿಗೋಸ್ಕರ ಪ್ರಾರ್ಥಿಸೋಣ. ಸಂತ ಲೂಸಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲೂಸಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಲೂಸಿ ಮಾತನಾಡು, ಮಾತೆ ನಮ್ಮನ್ನು ನೋಡುತ್ತಿದ್ದಾರೆ. ಅಮ್ಮ, ನಾವು ಏನು ಮಾಡಬೇಕು? ಮುಂದಿನ ತಿಂಗಳು 13ರಂದು ನೀವು ಇಲ್ಲಿಗೆ ಬರಬೇಕು. ಜಗತ್ತಿನಲ್ಲಿ ಶಾಂತಿ ನೆಲೆಸಲು ಮತ್ತು ಮಹಾಯುದ್ಧ ಅಂತ್ಯಗೊಳ್ಳಲು ನೀವು ಜಪಸರ ಪ್ರಾರ್ಥನೆ ಮಾಡಬೇಕು. ಅವರು ಮಾತ್ರ ನಿಮಗೆ ಸಹಾಯ ಮಾಡಲು ಸಾಧ್ಯ. ನೀವು ಯಾರೆಂದು ನಮಗೆ ಹೇಳಲೇ ಇಲ್ಲ. ಜನರು ನಿಮ್ಮನ್ನು ವಿಶ್ವಾಸಿಸುವಂತೆ ಒಂದು ಪವಾಡ ಮಾಡಿ. ಅಕ್ಟೋಬರ್ ತಿಂಗಳಿನಲ್ಲಿ ನಾನು ನಿಮಗೆ ಯಾರೆಂದು ತಿಳಿಸುವೆನು. ನಂತರ ನನ್ನ ಪವಾಡಗಳನ್ನು ನೋಡಿ ಜನರು ವಿಶ್ವಾಸಿಸುವರು. ಅಮ್ಮ, ದಯವಿಟ್ಟು ನಮ್ಮೊಂದಿಗಿರುವ ಈ ಕುಂಟನನ್ನು ಗುಣಪಡಿಸಿ ಮತ್ತು ಒಬ್ಬ ರೋಗಿಯ ಒಳ್ಳೆಯ ಮರಣಕ್ಕಾಗಿ ಪ್ರಾರ್ಥಿಸಿ. ಅವರು ತಪ್ಪದೇ ಜಪಸರ ಪ್ರಾರ್ಥನೆ ಮಾಡಬೇಕು. ಅವರ ವಿಶ್ವಾಸವೇ ಅವರನ್ನು ಗುಣಪಡಿಸುವುದು. ಹೌದು, ಎಲ್ಲರೂ ಜಪಸರ ಪ್ರಾರ್ಥನೆ ಮಾಡಬೇಕು. ಪಾಪಿಗಳ ಮನಪರಿವರ್ತನೆಗಾಗಿ ನೀವು ಪ್ರಾಯಶ್ಚಿತ್ತ ಮಾಡಿ ಪ್ರಾರ್ಥಿಸಬೇಕು. ಪ್ರತಿ ಸಲ ನೀವು ಪ್ರಾಯಶ್ಚಿತ್ತ ಮಾಡುವಾಗ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕು. ನಿಮ್ಮ ಪ್ರೀತಿಗಾಗಿ, ಪಾಪಿಗಳ ಮನಪರಿವರ್ತನೆಗಾಗಿ, ಮರಿಯಮ್ಮನವರ ನಿಷ್ಕಳಂಕ ಹೃದಯಕ್ಕೆ ಆಗುವ ಅವಮಾನಕ್ಕಾಗಿ ನಾವು ಈ ಪ್ರಾಯಶ್ಚಿತ್ತವನ್ನು ಮಾಡುತ್ತೇವೆ. ನಿಮ್ಮ ಇಚ್ಛೆಯಂತೆ ನಾವು ಮಾಡುತ್ತೇವೆ. ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಿ. ನೀವು ಜಪಸರ ಪ್ರಾರ್ಥನೆಯನ್ನು ತಪ್ಪದೆ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಪ್ರತಿ ಸಲ ಪ್ರಾರ್ಥಿಸುವಾಗ ಪ್ರತಿ ರಹಸ್ಯದ ನಂತರ ಈ ಪ್ರಾರ್ಥನೆಯನ್ನು ಮಾಡಬೇಕು. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯ ಅತ್ಯಧಿಕ ಅಗತ್ಯವುಳ್ಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮುಂದಿನ ತಿಂಗಳು ಭೇಟಿಯಾಗೋಣ. ಸ್ವಾಗತ, ಸುಸ್ವಾಗತ. ತ್ರಿಮೂರ್ತಿಗಳಿಗೆ ನನ್ನ ಉದ್ಯಾನವನಕ್ಕೆ ಸ್ವಾಗತ. ಆಹಾ, ಅದೇನೋ ನಿಮ್ಮ ಮುಖದಲ್ಲಿ ವಿಚಿತ್ರ ಕಾಣಿಸುತ್ತಿದೆ. ನೋಡಲು ತುಂಬ ಸುಂದರವಾಗಿದ್ದೀರಾ. ನನಗೂ ಮಕ್ಕಳೆಂದರೆ ತುಂಬ ಪ್ರೀತಿ. ಭಯ ಪಡಬೇಡಿ, ನಿಮಗೆ ಏನು ಬೇಕು ಕೇಳಿ. ಆದರೆ ನೀವು ನನ್ನ ಮಾತು ಕೇಳಬೇಕು. ಇಲ್ಲವಾದರೆ ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆಗಬಹುದೇ? ಕ್ಷಮಿಸಿ ಯಜಮಾನರೇ, ನಮ್ಮ ಮಕ್ಕಳಿಂದ ತಪ್ಪಾಗಿದೆ. ಅವರಿಗೆ ನಾವು ಬುದ್ಧಿ ಹೇಳುತ್ತೇವೆ. ಇನ್ನು ಮುಂದೆ ಅವರನ್ನು ಕೋವಧೈರ್ಯಕ್ಕೆ ಕಳುಹಿಸಲ್ಲ. ಅಪ್ಪ, ನೀವು ಯಾಕೆ ಕ್ಷಮೆ ಬೇಡುತ್ತೀರಾ? ಅಂತಹ ಅಪರಾಧ ನಾವು ಏನು ಮಾಡಿದ್ದೇವೆ? ಇದು ನಮ್ಮ ವಿಶ್ವಾಸ. ಇದರಲ್ಲಿ ತಪ್ಪೇನು? ಓಹೋ, ಈ ತ್ರಿಮೂರ್ತಿಗಳ ಕ್ಯಾಪ್ಟನ್ ನೀನಾ? ತಂದೆಗೆ ಬುದ್ಧಿವಾದ ಹೇಳ್ತೀಯ? ನನಗೆ ನಿಮ್ಮ ಮೇಲೆ ಕನಿಕರ ಪ್ರೀತಿ ಇದೆ. ಅದಕ್ಕಾಗಿ ಇಲ್ಲಿ ಕರೆಸಿದ್ದೇನೆ. ಮಕ್ಕಳು ದೇವರ ಸಮಾನ. ಮಕ್ಕಳು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಮಾಡಿದ್ರೆ ಅವರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ಸತ್ಯ ಹೇಳು, ಕೋವಾದ ಏರಿಯಾದಲ್ಲಿ ಯಾರನ್ನು ನೋಡಿದೆ? ವಿಷಯ ನಿಮಗೆ ತಿಳಿದಿದೆ.
ಅದನ್ನು ಬಿಡಿಸಿ ಹೇಳುವ ಅಗತ್ಯವಿಲ್ಲ. ಇದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ. ಏ ಗುಬ್ಬಿ ಮರಿ, ನಾನು ಯಾರು ಅಂತ ಗೊತ್ತಾ? ಈ ಊರಿನ ಅಧಿಕಾರಿ. ನನ್ನ ಕೈಯಲ್ಲಿ ಅಧಿಕಾರವಿದೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮೆಲ್ಲರನ್ನು ಈ ಅಧಿಕಾರ ನಿನ್ನ ರಾಜರಿಂದ ಪಡೆದಿದ್ದೀಯಾ. ಇದು ದೇವರಿಂದ ಬಂದ ಅಧಿಕಾರವಲ್ಲ. ನಾವು ದೇವರಿಗೆ ಭಯಪಡುತ್ತೇವೆ, ನಿಮಗಲ್ಲ. ಎಷ್ಟೇ ಧೈರ್ಯ ನಿನಗೆ ನನ್ನ ಮುಂದೆ ನನ್ನ ಅಧಿಕಾರದ ಬಗ್ಗೆ ಮಾತಾಡ್ತೀಯ? ನೋಡಿ, ಇವಳಿಗೆ ದುರಾಂಕಾರ ಜಾಸ್ತಿ ಇದೆ. ನನ್ನ ಮಾತು ಕೇಳದಿದ್ರೆ ಇವಳನ್ನ ಯಜಮಾನ್ರೆ, ಬಿಟ್ಟು ಬಿಡಿ, ಕ್ಷಮಿಸಿ. ನಾನು ನನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳುತ್ತೇನೆ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ಇದೆಲ್ಲ ಆ ಪಾದ್ರಿಯ ಕಿತಾಪತಿ. ಹಣ ಲೂಟಿ ಮಾಡಲು ಮತ್ತು ಜನರನ್ನು ನಮ್ಮ ವಿರುದ್ಧ ಎತ್ತಿ ಕಟ್ಟಲು ಮಾಡಿರುವ ಸಂಚು. ಇದು ಸಂಚಲ್ಲ, ಇದು ದೇವರ ಇಚ್ಛೆ. ಇದನ್ನು ತಡೆಯಲು ನಿಮ್ಮಿಂದ ಸಾಧ್ಯವಿಲ್ಲ. ನಿನಗೆ ಆ ಕನ್ನಿಕೆ ಒಂದು ರಹಸ್ಯದ ಗುಟ್ಟು ಹೇಳಿದಾಳಂತೆ, ಅದನ್ನಾದರೂ ಹೇಳು. ಅದನ್ನು ಯಾರಿಗೂ ಹೇಳಬಾರದೆಂದು ಆ ಕನ್ಯಾಮಾತೆ ಅಪ್ಪಣೆ ಮಾಡಿದ್ದಾರೆ. ಅಪ್ಪಣೆ ಮಾಡುವವನು ನಾನು. ಹೇಳು, ಮರ್ಯಾದೆಯಿಂದ ಹೇಳು. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರುವವರು ನಾವಲ್ಲ. ಹಾಗಾದರೆ ಇದರ ಪರಿಣಾಮ ಎದುರಿಸಲು ಸಿದ್ಧಳಾಗು. ನೀವುಗಳು ನಮ್ಮ ರಾಜರ ಆಡಳಿತಕ್ಕೆ ವಿರೋಧಿಗಳು ಮತ್ತು ನಮ್ಮ ರಾಜರಿಗೆ ಅವಮಾನ ಮಾಡಿದ್ದೀರೆಂದು ನಿಮಗೆ ಮರಣದಂಡನೆ ನೀಡುವ ಅಧಿಕಾರ ನನಗಿದೆ. ಸಿದ್ಧರಿದ್ದೀರಾ? ಹಾಗೆ ಮಾಡಬೇಡಿ. ದಯವಿಟ್ಟು ಕ್ಷಮಿಸಿ. ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳುವ ಜವಾಬ್ದಾರಿ ನನ್ನದು. ಕೊನೆಯ ಮಾತು, ಇಂದಿನಿಂದ ಕೋವಾದ ಹಿರಿಯಾದ ಬಗ್ಗೆ ಯಾರು ಮಾತನಾಡಕೂಡ್ದು. ಮಕ್ಕಳು ಹೇಳಿದೆಲ್ಲ ಸುಳ್ಳೆಂದು ಜನರಿಗೆ ಹೇಳಬೇಕು. ಏನಾದರೂ ಬಾಲ ಬಿಚ್ಚಿದ್ರೆ ನಿಮಗೆ ಮರಣ ಖಚಿತ. ಅರ್ಥವಾಯಿತು ಸ್ವಾಮಿ, ಅರ್ಥವಾಯಿತು. ನಿಮ್ಮ ಮಾತು ಮೀರಿ ನಡೆಯುವುದಿಲ್ಲ. ಹೋಗಿ ನಿಮ್ಮ ಮಕ್ಕಳನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿ. ಇಲ್ಲದಿದ್ದರೆ ತಿಳಿಯುತ್ತೆ. ಹೋಗಿ. ಆಶೀರ್ವದಿಸಿ ಗುರುಗಳೇ. ದೇವರ ಆಶೀರ್ವಾದಗಳು ನಿಮ್ಮ ಮೇಲಿರಲಿ. ಏನು ಸಮಾಚಾರ? ಬಹಳ ಸಂತೋಷದಲ್ಲಿದ್ದೀರಾ? ನಿಜವಾಗಿಯೂ ಇದು ಸಂತೋಷ ಪಡುವ ವಿಷಯ. ದೇವರ ಹಸ್ತ ನಮ್ಮ ಮೇಲಿದೆ. ಏನು ಪವಾಡ ನಡೆದಂತಿದೆ? ನಿನ್ನೆ ನಮ್ಮ ಅಧಿಕಾರಿ ನಮ್ಮನ್ನು ಅವರ ಮನೆ ಕರೆದು ಕೋವಾದ ಹಿರಿಯಾದ ದರ್ಶನದ ಬಗ್ಗೆ ಮಾತನಾಡಕೂಡದು. ಮಾತನಾಡಿದರೆ ನಿಮ್ಮನ್ನು ಸಾಯಿಸಿ ಬಿಡುತ್ತೇನೆಂದು ಬೆದರಿಕೆ ಹಾಕಿದರು. ಆದರೆ ಅವರೇ ಇಂದು ಮುಂಜಾನೆ ನಮ್ಮ ಮನೆಗೆ ಬಂದರು ಗುರುಗಳೇ. ಏನು? ಆ ಅರ್ಥ ನಿಮ್ಮ ಮನೆಗೆ? ಹೌದು ಗುರುಗಳೇ, ಇಂದು ಅವನು ಬದಲಾಗಿದ್ದಾನೆ. ನಿನ್ನೆ ಬೆದರಿಕೆ ಹಾಕಿದ್ದ ಅಧಿಕಾರಿ ಇಂದು ಆ ಸತ್ಯ ನಂಬಿದ್ದಾನೆ. ಇದು ನಂಬಲು ಅಸಾಧ್ಯವಾದ ವಿಷಯ. ಆದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವನ ಮನ ಪರಿವರ್ತನೆಯಾಗಿದೆ. ಇನ್ನು ನಮಗೆ ಯಾವ ಆತಂಕವೂ ಇಲ್ಲ. ನೋಡಿ, ಆ ಅಧಿಕಾರಿಯವರು ಇಲ್ಲಿಗೆ ಬರುತ್ತಾ ಇದ್ದಾರೆ. ಆಶೀರ್ವದಿಸಿ ಗುರುಗಳೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಚೆನ್ನಾಗಿದ್ದೀರಾ ಅಧಿಕಾರಿಗಳೇ? ಮೇರಿ ಮಾತೆಯ ದಯೆಯಿಂದ ಚೆನ್ನಾಗಿದ್ದೇನೆ. ಕೋವಾದ ಹಿರಿಯಾದ ಕನ್ಯಾಮಾತೆಯ ದರ್ಶನದ ಬಗ್ಗೆ ಆತಂಕಗೊಂಡು ಸ್ವಲ್ಪ ತಪ್ಪು ಮಾಡಿದೆ. ಆದರೆ ಅದು ನಿಜವೆಂದು ತಿಳಿಯಿತು. ದಯವಿಟ್ಟು ಕ್ಷಮಿಸಿ. ನಿಮ್ಮ ಈ ಪುಟ್ಟ ಮಕ್ಕಳು ನಿಜವಾಗ್ಲೂ ಧನ್ಯರು. ಆದರೆ ಧರ್ಮಸಭೆಯ ಹಿರಿಯರಿಂದ
ಅಧಿಕೃತ ಒಪ್ಪಿಗೆ ಬರುವ ತನಕ ನಾವೇನು ಮಾಡುವಂತಿಲ್ಲ. ನೀವು ಹೇಳುವುದು ಸರಿ. ದೇವರು ನಮ್ಮ ಊರಿನ ಮಕ್ಕಳನ್ನು ಆರಿಸಿದ್ದಾರೆ. ಖಂಡಿತವಾಗ್ಲೂ ಇವರ ಮುಖಾಂತರ ಪವಾಡ ನಡೆಯುತ್ತೆ. ಇಲ್ಲಿ ನಡೆಯಬೇಕಾದುದು ಪವಾಡವಲ್ಲ, ಜನರ ವಿಶ್ವಾಸ ದೃಢವಾಗಬೇಕು, ಮನ ಪರಿವರ್ತನೆಯಾಗಬೇಕು, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು. ನೋಡಿ, ಮಧ್ಯಾಹ್ನದ ಸಮಯವಾಯಿತು. ನನಗೆ ಈ ಮಕ್ಕಳೊಂದಿಗೆ ಗೋವಾದ ಹಿರಿಯಾಕೆ ಹೋಗಬೇಕು. ಆ ಮಾತೆ ನನ್ನನ್ನು ಹರಸಲೆಂದು ನನಗಾಗಿ ಪ್ರಾರ್ಥಿಸಿರಿ. ತುಂಬ ಸಂತೋಷ. ಮೇರಿ ಮಾತೆ ನಿಮ್ಮನ್ನು ಹರಸಲಿ. ನೋಡಿ, ನೀವು ಬೇಗನೆ ನಡೆದುಕೊಂಡು ಬನ್ನಿ. ನಾನು ಮಕ್ಕಳನ್ನು ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೇನೆ. ಬೇಡ ಬೇಡ, ನಾವು ಅಪ್ಪನೊಂದಿಗೆ ಬರುತ್ತೇವೆ. ಮಕ್ಕಳೇ, ಅವರು ಹೇಳುವುದು ಸರಿ, ಹಠ ಮಾಡಬೇಡಿ. ಅವರ ಗಾಡಿಯಲ್ಲಿ ಹೋಗಿ. ಮಕ್ಕಳೇ, ಗುರುಗಳು ಹೇಳಿದ ನಂತರ ನಿಮಗೇಕೆ ಭಯ? ನಾನು ಬೇಗನೆ ಬರುತ್ತೇನೆ. ನನಗೂ ಭಯವಾಗುತ್ತಿದೆ, ಬೇಗ ಬನ್ನಿ. ನಿಮ್ಮೊಂದಿಗೆ ದೇವರಿದ್ದಾನೆ, ಭಯಪಡಬೇಡಿ, ಹೋಗಿ. ಧನ್ಯವಾದಗಳು ಗುರುಗಳೇ, ನಿಮ್ಮಿಂದ ತುಂಬ ಉಪಕಾರವಾಯಿತು. ಚಿಂತೆ ಮಾಡಬೇಡಿ. ಕನ್ಯಾ ಮಾತೆಯ ದರ್ಶನ ಮಾಡಿ ಮಕ್ಕಳನ್ನು ನಾನು ನಿಮ್ಮ ಬಳಿಯೇ ಕರೆತರುವೆ. ಹೋಗಿ ಬನ್ನಿ, ಭಯಪಡಬೇಡಿ, ಹೋಗಿ. ನಿಲ್ಲಿಸಿ ನಿಲ್ಲಿಸಿ, ನಮಗೆ ಗೋವಾದ ಏರಿಯಾಕ್ಕೆ ಹೋಗಬೇಕು. ಬಾಯಿ ಮುಚ್ಚಿ ಸುಮ್ಮನಿರು. ಗೋವಾದ ಹಿರಿಯಾಕಂತೆ ಗೋವಾದ ಹಿರಿಯಾಕೆ. ನಡೀರಿ, ಹೋಗೋಣ. ಗೋವಾದ ಹಿರಿಯ ಊರಿಗೆ ನಾನೇ ಹಿರಿಯ. ಓಹೋ, ಕನ್ಯಾ ಮಾತೆಯ ದರ್ಶನ. ಇಲ್ಲಿ ನನ್ನದೇ ದರ್ಪ, ಇದು ನನ್ನ ಸಾಮ್ರಾಜ್ಯ. ನಾನು ಹೇಳಿದಂತೆ ನಡೆದರೆ ಜೀವನ, ಇಲ್ಲ ಮರಣ. ಏಯ್ ಮೋಸಗಾರ, ನಿನಗೆ ನಾಚಿಕೆ ಆಗುವುದಿಲ್ಲವೇ ಇಂತಹ ನಾಟಕ ಮಾಡಲು? ನಾನು ಮೋಸಗಾರ, ನಾನೇ ಪಾಳೆಗಾರ. ಇದು ನನ್ನ ಅಧಿಕಾರ. ಈಗ ನಿನ್ನ ನಾಟಕ ನಿಲ್ಲಿಸು. ಸುಮ್ಮನೆ ಆ ರಹಸ್ಯದ ಗುಟ್ಟನ್ನು ಹೇಳು. ಎಷ್ಟು ಬೇಗ ಹೇಳುತ್ತೀರೋ ಅಷ್ಟು ಬೇಗ ಗೋವಾದ ಹಿರಿಯಕ್ಕೆ, ಇಲ್ಲ ನರಕಕ್ಕೆ. ಈ ಪಾಪಿ ಎಲ್ಲರನ್ನೂ ನಂಬಿಸಿ ಮೋಸ ಮಾಡಿದ. ಆದರೆ ದೇವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ನಾವು ಇವನಿಗೆ ಭಯಪಡುವುದು ಬೇಡ. ಹಿಂಸೆ, ಚಿತ್ರಹಿಂಸೆ, ಸಹಿಸಲಾರದ ಹಿಂಸೆ, ನರಳಿ ನರಳಿ ಸಾಯುವ ಹಿಂಸೆ. ಸಿದ್ಧರಿದ್ದೀರಾ? ನರಕದ ಹಿಂಸೆಗಿಂತ ನಿನ್ನ ಹಿಂಸೆಯನ್ನು ಅನುಭವಿಸಿ ನಾವು ದೇವರಿಗೆ ವಿಧೇಯರಾಗುತ್ತೇವೆ. ನಮ್ಮನ್ನು ಬಿಟ್ಟು ಬಿಡು, ನಾವು ನಿನಗೆ ಏನು ಅನ್ಯಾಯ ಮಾಡಿದ್ದೇವೆ? ಜೆಸಿಂತಾ, ಭಯಪಡಬೇಡ, ಕನ್ಯಾ ಮಾತೆಯಲ್ಲಿ ಪ್ರಾರ್ಥಿಸು. ನೀವು ಬರೀ ಮಾತಿನಲ್ಲಿ ಬಗ್ಗುವವರಲ್ಲ. ನಿಮ್ಮ ಹಠಮಾರಿತನಕ್ಕೆ ತಕ್ಕ ಬಹುಮಾನ ಕೊಡಬೇಕು. ಸಿದ್ಧರಾಗಿರಿ. ಸೇವಕರೇ, ಇವರನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿ. ಅಜ್ಜಿ, ನೀವು ಯಾರು? ನಿಮಗೇನಾಯಿತು? ಅಯ್ಯೋ, ಬಾಯಾರಿಕೆ ತಾಳಲಾರೆ. ಅಯ್ಯೋ ದೇವರೇ, ನೋವು ನೋವು. ಅಜ್ಜಿ, ಸಮಾಧಾನ ಮಾಡಿಕೊಳ್ಳಿ.
ನೀವು ಯಾಕೆ ಈ ದುಷ್ಟನ ಮನೆಯಲ್ಲಿದ್ದೀರಾ? ನಿಮ್ಮನ್ನು ಕೂಡ ನಮ್ಮ ಹಾಗೆ ಕೂಡಿ ಹಾಕಿದ್ದಾರಾ? ಮಕ್ಕಳೇ, ಅದೊಂದು ದೊಡ್ಡ ಕಥೆ, ಹೇಳಿ ಏನೂ ಫಲವಿಲ್ಲ. ಆ ಅಧಿಕಾರಿ ಮಹಾ ಕ್ರೂರಿ. 3 ವರ್ಷಗಳಿಂದ ನನಗೆ ಪ್ರತಿದಿನ ಚಿತ್ರಹಿಂಸೆ ಕೊಡುತ್ತಾ ಇದ್ದಾನೆ. ಪ್ರತಿದಿನ ಕಾದ ಕಬ್ಬಿಣದಿಂದ ನನ್ನ ಮೈ ಮೇಲೆ ಸುಟ್ಟ ಗಾಯಗಳಾಗಿ ಮೈ ಕರಕಲಾಗಿದೆ. ಅಯ್ಯೋ ದೇವರೇ, ಸಹಿಸಲಾರೆ, ತಾಳಲಾರೆ ಈ ನೋವನ್ನು. ಅಯ್ಯೋ ದೇವರೇ, ನನ್ನ ಮೇಲೆ ಕರುಣೆ ತೋರಿರಿ. ಅಜ್ಜಿ, ಭಯಪಡಬೇಡಿ. ನಾವು ನಿಮಗಾಗಿ ಮಾತೆ ಮರಿಯಮ್ಮನವರಲ್ಲಿ ಪ್ರಾರ್ಥಿಸುತ್ತೇವೆ. ಅವರಿಗಾಗಿಯೇ ನಾನು ಈ ನೋವನ್ನು ಅನುಭವಿಸ್ತಾ ಇದ್ದೇನೆ. ಅಜ್ಜಿ, ನಿಮಗೂ ಆ ಕನ್ಯಾ ಮಾತೆ ಕಾಣಿಸಿಕೊಂಡರೆ? ಮಕ್ಕಳೇ, ನೀವು ಧನ್ಯರು. ನನಗೆ ಎಲ್ಲ ವಿಷಯಗಳು ತಿಳಿದಿವೆ. ಎಲ್ಲವೂ ದೇವದೂತರ ಮಾತಿನಂತೆಯೇ ನಡೆಯುತ್ತಿದೆ. ಮಕ್ಕಳೇ, ಸಾಯುವ ಮೊದಲು ನಿಮ್ಮನ್ನು ನೋಡಿ ಸಾಯುವೆ ಎಂದು ದೇವದೂತರು ಹೇಳಿದ ಮಾತು ನಿಜವಾಯಿತು. ಅಜ್ಜಿ, ನಿಮ್ಮನ್ನು ಕಂಡು ನಾವು ಧನ್ಯರಾದೆವು. ಎಲ್ಲ ಆ ದೇವರ ಇಚ್ಛೆ. ಅಜ್ಜಿ, ಅಜ್ಜಿ, ಏನಾಯ್ತು ಅಜ್ಜಿ? ಏನಾಯ್ತು ಅಜ್ಜಿ? ಅಜ್ಜಿಗೆ ತುಂಬ ದಾಹವಾಗಿದೆ. ಅಯ್ಯೋ ದೇವರೇ, ಎಲ್ಲಿಂದ ನೀರು ತರಲಿ? ಪಾಪ ಅಜ್ಜಿ. ನಿಮ್ಮ ಮುದ್ದು ಮಾತುಗಳೇ ನನ್ನ ದಾಹಕ್ಕೆ ಅಮೃತ. ನನಗೋಸ್ಕರ ಚಿಂತೆ ಮಾಡಬೇಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ. ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ಸ್ವಲ್ಪ ನೀರು ತನ್ನಿ. ದೇವದೂತರು ನನ್ನನ್ನು ಕರೆಯುತ್ತಾರೆ. ಸ್ವರ್ಗ ತೆರೆದಿದೆ. ನಾನು ಪಾಪಿ. ನನ್ನ ಆತ್ಮ ರಕ್ಷಣೆಗೋಸ್ಕರ ಪ್ರಾರ್ಥಿಸಿರಿ. ಆದರೆ ಒಂದು ಕೊನೆಯ ಮಾತು. ಅಜ್ಜಿ, ಏನೆಂದು ಹೇಳಿ, ಸಾಧ್ಯವಾದರೆ ಪೂರೈಸುತ್ತೇವೆ. ದೇವದೂತನು ನನ್ನನ್ನು ಕರೆಯುತ್ತಾ ಇದ್ದಾನೆ. ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ. ಕನ್ಯಾ ಮಾತೆ ಹೇಳಿದ ಗುಟ್ಟಿನ ಬಗ್ಗೆ ನನಗೆ ತಿಳಿದಿದೆ. ಆ ರಹಸ್ಯದ ಗುಟ್ಟನ್ನು ನೀನು ಮಕ್ಕಳ ಬಾಯಿಂದಲೇ ಸಾಯುವ ಮೊದಲು ಕೇಳಿರಿ. ದಯವಿಟ್ಟು ಆ ರಹಸ್ಯದ ಗುಟ್ಟನ್ನು ನನಗೆ ತಿಳಿಸಿರಿ. ನನ್ನ ಸಾವಿಗೆ ದಾರಿ ಮಾಡಿಕೊಡಿ. ಅಯ್ಯೋ ದೇವರೇ, ಇದೆಂತಹ ಪರೀಕ್ಷೆ! ನಾವು ಯಾರಿಗೆ ವಿಧೇಯರಾಗುವುದು? ಅಜ್ಜಿ, ಈ ಗುಟ್ಟನ್ನು ನಾವು ಹೇಳುವಂತಿಲ್ಲ. ಅಕ್ಕ, ಬನ್ನಿ, ನಾವು ಸ್ವಲ್ಪ ಹೊತ್ತು ಅಜ್ಜಿಗೆ ಪ್ರಾರ್ಥಿಸೋಣ. ಅಕ್ಕ, ಆ ಅಜ್ಜಿ ನಾಟಕ ಮಾಡುತ್ತಾರೆ. ಅವರ ಮೈ ಮೇಲೆ ಯಾವ ಗಾಯವೂ ಇಲ್ಲ. ಹೌದಕ್ಕ, ನಾನು ನೋಡಿದ್ದೇನೆ. ಹೌದಾ? ಇದರಲ್ಲಿ ಏನೋ ಮೋಸವಿದೆ. ಇದೆಲ್ಲ ಆ ಅಧಿಕಾರಿಯ ಕುತಂತ್ರ. ಅಕ್ಕ, ಏನು ಮಾಡೋಣ? ಉಪಾಯದಿಂದ ಅಜ್ಜಿಯ ಕೈಯಿಂದ ಪಾರಾಗೋಣ. ಅಜ್ಜಿ, ಇನ್ನು 3 ದಿನದವರೆಗೆ ನೀವು ಸಾಯುವುದಿಲ್ಲ. ಕನ್ಯಾ ಮಾತೆ ನಿಮಗೆ ದರ್ಶನ ಕೊಟ್ಟು ಆ ರಹಸ್ಯದ ಗುಟ್ಟನ್ನು ಹೇಳುತ್ತಾರೆ. ಏನು? ಕನ್ಯಾ ಮಾತೆ ನನಗೆ ದರ್ಶನ ಕೊಡ್ತಾರೆಯೇ? ನಾನು ಧನ್ಯಳು. ಆದರೆ ಅಜ್ಜಿ, ಬೇಗ ಒಳಗೆ ಹೋಗಿ. ಅಧಿಕಾರಿ ಬಂದರೆ ನಿಮಗೆ ಪುನಃ ಹಿಂಸೆ ಕೊಡುತ್ತಾರೆ. ಆದರೆ ನನ್ನ ವಿಷಯ ಬಿಟ್ಟು ಬಿಡಿ. ನಿಮಗೇನಾದ್ರು ತೊಂದರೆ ಕೊಡ್ತಾರೋ ಏನೋ. ನಾವು ಯಾವುದಕ್ಕೂ ಸಿದ್ಧ ಅಜ್ಜಿ. ನಮಗೆ ಸ್ವರ್ಗಕ್ಕೆ ಹೋಗುವುದೆಂದರೆ ತುಂಬ ಇಷ್ಟ. ನಾವು ಯಾರಿಗೂ ಹೆದರುವುದಿಲ್ಲ. ಅಕ್ಕ, ಅಜ್ಜಿ ಇಲ್ಲಿದ್ದಷ್ಟು ಅವರಿಗೆ ಅಪಾಯ. ನನಗೇನು ಭಯವಿಲ್ಲ. ನನಗೆ ನಿಮ್ಮದೇ ಚಿಂತೆ. ನೀವು ಕೂಡ ನಮ್ಮೊಂದಿಗೆ ಬೇಗ ಸ್ವರ್ಗಕ್ಕೆ ಬರುತ್ತೀರಾ? ಬನ್ನಿ ಅಜ್ಜಿ, ಒಳಗೆ ಹೋಗೋಣ. ಮಕ್ಕಳೇ, ದೇವರು ನಿಮ್ಮನ್ನು ಹರಸಲಿ. ಜಾಗ್ರತೆ. ಬನ್ನಿ ನಮ್ಮೊಂದಿಗೆ. ನಾವೆಲ್ಲಿಗೂ ಬರುವುದಿಲ್ಲ. ನಮ್ಮನ್ನು ಮನೆಗೆ ಕಳುಹಿಸಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮನ್ನು ಮನೆಗೆ ಕಳುಹಿಸುತ್ತಾರೆ. ಅಕ್ಕ, ನನಗೆ ಭಯವಾಗುತ್ತಾ ಇದೆ. ಅಕ್ಕ, ನನಗೆ ಭಯವಾಗುತ್ತಾ ಇದೆ. ಹಠಮಾರಿ ಮಕ್ಕಳೇ, ಯಾಕೆ ಸುಮ್ಮನೆ ಜೀವ ಕಳೆದುಕೊಳ್ಳುತ್ತೀರಾ?
ಅದೇನು ಗುಟ್ಟು ಹೇಳಿ ಮನೆಗೆ ಹೋಗಿ. ನಾವು ಕನ್ಯಾಮಾತೆಯ ಮಾತನ್ನು ಎಂದಿಗೂ ಮೀರಿ ನಡೆಯುವುದಿಲ್ಲ. ಕನ್ಯಾಮಾತೆ ನಮ್ಮನ್ನು ಕಾಪಾಡುತ್ತಾರೆ. ಸಾಯಲು ಸಿದ್ಧರಾಗಿದ್ದರೆ ಬಾಯಿ ಮುಚ್ಚಿ ನಮ್ಮೊಂದಿಗೆ ಬನ್ನಿ. ಕನ್ಯಾ ಮಾತೆಯ ದರ್ಶನ. ವೆಲ್ಕಮ್ ಚಿಲ್ಡ್ರನ್, ವೆಲ್ಕಮ್. ಸ್ವಾಗತ, ಸಾವಿನ ಮನೆಗೆ ಸ್ವಾಗತ. ಕೋಳಿ ಮಾಂಸ ಬಹಳ ರುಚಿಕರವಾಗಿದೆ. ಕುರಿಮರಿಗಳ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಾಂಸಗಳನ್ನು ಹಸಿದ ನಾಯಿಗಳು ತಿನ್ನುತ್ತವೆ. ಸತ್ಯ ಹೇಳಿ, ಕೋಳಿ ಮಾಂಸ ತಿನ್ನುವುದು ಒಳ್ಳೆಯದು? ನೀವೇ ನಿರ್ಧಾರ ಮಾಡಿ. ನಾವು ಸಾಯಲು ಸಿದ್ಧ. ನಿನ್ನ ಕೋಳಿಯನ್ನು ನೀನೇ ತಿನ್ನು. ಮೆಚ್ಚಬೇಕು ನಿಮ್ಮ ಧೈರ್ಯಕ್ಕೆ. ನನಗೆ ಚಾಲೆಂಜ್ ಮಾಡ್ತೀರಾ? ಸೇವಕರೇ, ಇವರಿಬ್ಬರನ್ನು ಕತ್ತಲೆಯ ಕೋಣೆಯಲ್ಲಿ ಕಟ್ಟಿ ಹಾಕಿ. ನೀನು ತುಂಬ ಸುಂದರವಾಗಿದೆಯಾ. ನಿನ್ನನ್ನು ನಾಯಿಗೆ ಆಹಾರವಾಗಿ ಕೊಡಲು ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನ್ನನ್ನು ನಾನು ನನ್ನ ಮಗಳ ಹಾಗೆ ಸಾಕ್ತೀನಿ. ನಿನಗೇನು ಬೇಕು ಹೇಳು. ಈ ನಾಯಿಗಳಿಗಿಂತ ಕೀಳು ನೀನು. ನಿನ್ನ ಮಗಳಾಗುವುದಕ್ಕಿಂತ ಈ ನಾಯಿಗೆ ಆಹಾರವಾಗಿ ಸ್ವರ್ಗಕ್ಕೆ ಹೋಗುವುದೇ ಲೇಸು. ಸೇವಕರೇ, ಇವಳನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿ ಆ ಹುಡುಗನನ್ನು ಎಳೆದುಕೊಂಡು ಬನ್ನಿ. ನನ್ನ ನಾಯಿಗಳಿಗೆ ಇವತ್ತು ಹಬ್ಬದೂಟ. ಗುಬ್ಬಿಮರಿ, ನಿನ್ನ ಅಕ್ಕನ ಮಾಂಸವನ್ನು ನನ್ನ ನಾಯಿಗಳು ತಿಂದು ಹಬ್ಬ ಮಾಡುತ್ತಿವೆ. ನನ್ನಲ್ಲಿ ಇನ್ನೂ 10 ನಾಯಿಗಳಿವೆ. ಅಕ್ಕ ಅಕ್ಕ ಅಕ್ಕ. ಅಯ್ಯೋ ಪಾಪ, ನಿನ್ನ ಅಕ್ಕ. ಅವಳು ಸಾಯೋ ಮುಂಚೆ ನಿನಗೊಂದು ಕೊನೆ ಮಾತು ಹೇಳೋಕೆ ಹೇಳಿದ್ದಾಳೆ. ಏನದು ಕೊನೆಯ ಮಾತು? ಫ್ರಾನ್ಸಿಸ್, ನನ್ನ ಗತಿ ನಿನಗೆ ಬರುವುದು ಬೇಡ. ಸತ್ಯ ಹೇಳಿ ಜೀವ ಉಳಿಸಿಕೋ. ಅಕ್ಕನ ಮಾತು ನೆರವೇರಿಸುವೆ ಕಂದ. ಇದು ಅಕ್ಕನ ಮಾತಲ್ಲ. ನಿನ್ನ ಜನ್ಮಕ್ಕೆ. ನಾನು ಅಕ್ಕನೊಂದಿಗೆ ಸ್ವರ್ಗಕ್ಕೆ ಹೋಗಲು ಸಿದ್ಧ. ಸೇವಕರೇ, ಈ ನಾಯಿ ಮರಿಯನ್ನು ಕತ್ತಲೆಯ ಕೋಣೆಯಲ್ಲಿ ಕಟ್ಟಿ ಹಾಕಿ ಆ ಹುಡುಗಿಯನ್ನು ಕರ್ಕೊಂಡು ಬನ್ನಿ. ವಾ ದುರಾಂಕಾರಿ, ನೋಡು ನಿನ್ನ ತಂಗಿ ತಮ್ಮನ ಗತಿ. ನನ್ನ ನಾಯಿಗಳು ತಿಂದು ಅವರನ್ನು ಹಬ್ಬ ಮಾಡುತ್ತಿವೆ. ನನ್ನ ಮಾತಿನಂತೆ ನಡೆ, ಜೀವ ಉಳಿಸ್ಕೋ. ಹುಟ್ಟು ಸಾವು ನಿನ್ನ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿದೆ. ಆದರೆ ಸ್ವರ್ಗ ಮತ್ತು ನರಕ ನಮ್ಮ ಕೈಯಲ್ಲಿದೆ. ನಾನು ಸ್ವರ್ಗವನ್ನು ಆರಿಸಿದ್ದೇನೆ, ನೀನು ನರಕವನ್ನು ಆರಿಸಿದ್ದೀಯ. ಇವತ್ತು ನನಗೆ ಸ್ವರ್ಗವಾದರೆ ನಾಳೆ ನಿನಗೆ ನರಕ. ನೆನಪಿರಲಿ. ನಿಜವಾದ ನರಕವನ್ನು ನಾನು ನಿನಗೆ ತೋರಿಸ್ತೀನಿ. ನಾನು ಸಾಯಲು ಸಿದ್ಧನಿದ್ದೇನೆ. ನನಗೆ ಸಾವಿನ ಭಯವಿಲ್ಲ. ಸೇವಕರೇ, ಈ ಪಿಶಾಚಿಯನ್ನು ಕತ್ತಲೆಯ ಕೋಣೆಯಲ್ಲಿ ಕಟ್ಟಿ ಹಾಕಿ. ಇವಳು ಅನ್ನ ನೀರಿಲ್ಲದೆ ನರಳಿ ನರಳಿ ಸಾಯ್ಬೇಕು.
ಲೂಸಿ, ಜೆಸಿಂತಾ, ಫ್ರಾನ್ಸಿಸ್, ನೀವು ಇಲ್ಲಿದ್ದೀರಾ? ಆಶೀರ್ವಾದಿಸಿ ಗುರುಗಳೇ. ದೇವರು ನಿಮ್ಮನ್ನು ಹರಸಲಿ. ಮಕ್ಕಳೇ, ಏನಿದು ಪವಾಡ? ನೀವು ಎಲ್ಲಿಗೆ ಹೋಗಿದ್ದೀರಾ? ನಿಮಗೇನು ಆಗಿಲ್ಲ ತಾನೇ? ಗುರುಗಳೇ, ಇದೆಲ್ಲ ಕನ್ಯಾ ಮಾತೆಯ ಮಹಿಮೆ. ಗಾಬರಿ ಆಗಬೇಡಿ, ನಮಗೇನು ಆಗಿಲ್ಲ. ಆ ಅಧಿಕಾರಿ ನಮ್ಮನ್ನು ಅವನ ಮನೆಯಲ್ಲಿ ಕೂಡಿ ಹಾಕಿ ರಹಸ್ಯದ ಗುಟ್ಟನ್ನು ತಿಳಿಯಲು ಸಾಹಸ ಮಾಡಿದ. ನಮ್ಮನ್ನು ಹೆದರಿಸಿ ಬೆದರಿಸಿ ಸೋತು ಹೋದ ಆ ಹೇಡಿ ಕೊನೆಗೆ ನಮ್ಮನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ. ನನಗೆ ತುಂಬಾ ಭಯವಾಗಿತ್ತು. ಎಂಥ ಮೋಸಗಾರ ಆ ಅಧಿಕಾರಿ! ಅವನಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಗುರುಗಳೇ, ನಾವು ಯಾರಿಗೂ ಭಯಪಡಬೇಕಾಗಿಲ್ಲ. ನಾವು ಬರುವ ಎಲ್ಲ ಕಷ್ಟ ನೋವನ್ನು ಎದುರಿಸಲು ಸಿದ್ಧರಿದ್ದೇವೆ. ಗುರುಗಳೇ, ಆ ಅಧಿಕಾರಿ ಈ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಯಾಕೆ ಬಿಟ್ಟು ಹೋಗಿರುತ್ತಾನೆ? ಇದರಲ್ಲಿ ನಿಮ್ಮ ಏನಾದರೂ ಕೈವಾಡವಿದೆಯೇ? ಏನು? ನನ್ನ ಕೈವಾಡವೇ? ನಾನು ಯಾಕೆ ಈ ಮಕ್ಕಳಿಗೆ ಹಿಂಸೆ ಕೊಡಬೇಕು? ನಿಮ್ಮ ಮನೆಯಿಂದಲೇ ಮಕ್ಕಳನ್ನು ಕರ್ಕೊಂಡು ಹೋಗಿ ಯಾರು ಇಲ್ಲದಾಗ ಮಕ್ಕಳನ್ನು ಯಾಕೆ ಬಿಟ್ಟು ಹೋಗಬೇಕು? ಈ ವಿಷಯವೇ ನನಗೆ ಅರ್ಥವಾಗುತ್ತಿಲ್ಲ. ಆ ಅಧಿಕಾರಿ ಮಹಾ ಮೋಸಗಾರ. ಜನರ ದಾರಿ ತಪ್ಪಿಸಲು ಈ ಉಪಾಯ ಮಾಡಿದ್ದಾನೆ. ಹಾಗಾದರೆ ಆ ಅಧಿಕಾರಿಯನ್ನು ವಿಚಾರಿಸಿ ವಿಷಯವನ್ನು ತಿಳಿದುಕೊಳ್ಳೋಣ. ನಾವು ಗುರುಗಳನ್ನು ಅನುಮಾನದಿಂದ ನೋಡುವುದು ಸರಿಯಲ್ಲ. ದಯವಿಟ್ಟು ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಈ ವಿಚಾರದಲ್ಲಿ ನನಗೇನು ಗೊತ್ತಿಲ್ಲ. ಇದರ ಬಗ್ಗೆ ನಾನು ಅಧಿಕಾರಿಯನ್ನು ವಿಚಾರಿಸುತ್ತೇನೆ. ದಯವಿಟ್ಟು ನೀವೆಲ್ಲ ಮನೆಗೆ ಹೋಗಿ. ನಮಗೆ ಗುರುಗಳೊಂದಿಗೆ ಮಾತನಾಡಬೇಕು. ಸರಿ ಗುರುಗಳೇ, ನಾವು ಮತ್ತೆ ಭೇಟಿಯಾಗೋಣ. ನಮ್ಮನ್ನು ಆ ದೇವರೇ ಕಾಪಾಡಬೇಕು. ಇನ್ನೇನು ಗಂಡಾಂತರ ಕಾದಿದೆಯೋ ಆ ದೇವರಿಗೇ ಗೊತ್ತು. ಗುರುಗಳೇ, ಆ ಕನ್ಯಾ ಮಾತೆ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎಲ್ಲವೂ ದೇವರ ಇಚ್ಛೆ. ಬನ್ನಿ, ಕುಳಿತುಕೊಂಡು ಮಾತನಾಡೋಣ. ನೋಡಿ ನೋಡಿ, ಬೆಳಕಿನ ಚೆಂಡು. ಮಕ್ಕಳೇ, ಆದಷ್ಟು ಬೇಗ ಮಹಾಯುದ್ಧ ಅಂತ್ಯಗೊಳ್ಳಲು ನೀವು ಜಪಸರ ಮಾತೆಯಲ್ಲಿ ಪ್ರಾರ್ಥಿಸಬೇಕು. ಅಕ್ಟೋಬರ್ 13ರಂದು ನನ್ನ ಪವಾಡ ಶಕ್ತಿಯನ್ನು ನೋಡುವಿರಾ? ಅಂದು ಸಂತ ಜೋಸೆಫರು ಮತ್ತು ಬಾಲ ಯೇಸು ಧರೆಗಿಳಿದು ನಿಮ್ಮನ್ನು ಆಶೀರ್ವದಿಸುವರು. ಅಮ್ಮ, ಇಲ್ಲಿರುವ ರೋಗಿಗಳನ್ನು ಗುಣಪಡಿಸಿ. ಎಲ್ಲ ರೋಗಿಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಯಾಕೆ ಅಮ್ಮ? ಇಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ. ಈ ಸುಗಂಧ ದ್ರವ್ಯವನ್ನು ಕನ್ಯಾ ಮಾತೆಗೆ ಕಾಣಿಕೆಯಾಗಿ ಕೊಡು. ಅಮ್ಮ, ನಿಮಗಾಗಿ ಈ ಪುಟ್ಟ ಹುಡುಗ ಈ ಓದ ಕೊಲೆನ್ ಸುಗಂಧ ದ್ರವ್ಯವನ್ನು ತಂದಿದ್ದಾನೆ. ದಯವಿಟ್ಟು ಸ್ವೀಕರಿಸಿ. ಸ್ವರ್ಗದಲ್ಲಿ ಇದರ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನು ಹರಸಲಿ. ಅಯ್ಯೋ ದೇವರೇ, ನನ್ನ ಮರಣ ತುಂಬ ಹತ್ತಿರವಿದೆ. ಭಯಪಡಬೇಡ, ಸ್ವಲ್ಪ ನೀರಾದರೂ ಕುಡಿ. ಮರಣ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿದೆ. ನಾನು ಬದುಕುವುದಿಲ್ಲ. ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಬದುಕುವುದಿಲ್ಲ. ಅಮ್ಮ, ಸಾಯುವ ಮಾತನಾಡಬೇಡಮ್ಮ. ನಿನ್ನನ್ನು ಬಿಟ್ಟು ನಾನು ಹೇಗಮ್ಮ ಜೀವಿಸಲಿ? ಲೂಸಿ, ನನ್ನ ಪ್ರೀತಿಯ ಮಗಳೇ, ನಾನು ಸಾಯುತ್ತೇನೆ. ತಾಯಿ ಇಲ್ಲದೆ ನೀನು ಹೇಗೆ ಬದುಕುವಿಯ? ಅಮ್ಮ, ಅಮ್ಮ, ಅಳಬೇಡಮ್ಮ. ನೀನು ಸಾಯುವುದಿಲ್ಲ. ನೀನು ನಮಗಾಗಿ ಬದುಕಬೇಕಮ್ಮ. ಎಲ್ಲ ನಿನ್ನಿಂದಲೇ. ನೀನು ಯಾರ ಮಾತನ್ನು ಕೇಳುವುದಿಲ್ಲ. ಅಮ್ಮ ಇಲ್ಲದೆ ಹೇಗೆ ಬಾಳುವಿಯಾ? ಕನ್ಯಾಮಾತೆ ಎಂದು ಅಮ್ಮನನ್ನೇ ಕೊಂದು ಬಿಟ್ಟೆಯಲ್ಲ. ಮಗಳೇ, ಯಾಕೆ ಈ ಮಗುವಿನ ಮೇಲೆ ಇಷ್ಟೊಂದು ದ್ವೇಷ? ಅಂಥ ತಪ್ಪು ಏನು ಮಾಡಿದ್ದಾಳೆ ಇವಳು? ಅಕ್ಕ,
ದೇವರಿಗೂ ಜನ್ಮ ಕೊಟ್ಟ ತಾಯಿಗೂ ನಾನು ಎಂದಿಗೂ ತಪ್ಪಿ ನಡೆಯುವುದಿಲ್ಲ. ಸುಮ್ಮನೆ ಏನೋ ಹೇಳಿ ಮನಸ್ಸು ಕೆಡಿಸಬೇಡ. ನೀನೊಬ್ಬಳೇ ಸತ್ಯವಂತೆ, ನಾವೆಲ್ಲರೂ ಪಾಪಿಗಳು. ನಿನ್ನನ್ನು ದೇವರು ಮೆಚ್ಚಿದ್ದಾರೆ, ಅದಕ್ಕೆ ನಮಗೆ ಈ ನರಕ. ನೀನು ನಿಜವಾಗಿಯೂ ದೇವಮಾತೆಯನ್ನು ನೋಡಿರುವೆಯಾದರೆ ನಿನ್ನ ಪ್ರಾರ್ಥನೆಯಿಂದ ಈ ಮಾತೆಯ ಜೀವವನ್ನು ರಕ್ಷಿಸಿಕೊ. ಇಲ್ಲವಾದರೆ ನಿನ್ನ ಕೈಯಿಂದಲೇ ಅವರನ್ನು ಕೊಂದು ಬಿಡು. ಅಮ್ಮನ ಸಂಕಟವನ್ನು ನನ್ನಿಂದ ನೋಡಲಾಗುವುದಿಲ್ಲ, ಏನಾದರೂ ಮಾಡೇ. ಅಕ್ಕ, ಯಾಕೆ ಇಷ್ಟೊಂದು ಭಾವುಕಳಾಗಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತೀಯಾ? ನನ್ನಿಂದ ಅಮ್ಮನಿಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಈಗಲೇ ನಾನು ಗೋವಾದ ಹಿರಿಯಕ್ಕೆ ಹೋಗಿ ನನ್ನ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ. ನಾನು ಅಮ್ಮನಿಗಾಗಿ ಮೊಣಕಾಲ ಮೇಲೆ ನಡೆದು 9 ದಿನ ಮಾತೆಯಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಅಮ್ಮನಿಗೆ ಆರಾಮವಾದಲ್ಲಿ 9 ಬಡ ಮಕ್ಕಳಿಗೆ ಊಟ ಹಾಕುತ್ತೇನೆ. ನಾನು ಈಗಲೇ ಹೋಗುತ್ತೇನೆ. ಮಗಳೇ ಲೂಸಿ, ಯಾಕಮ್ಮ ಇಂಥ ಪ್ರಾಯಶ್ಚಿತ್ತ? ಗ್ರೇಸಿ ನೋಡು, ನಿನ್ನ ಹಠಮಾರಿತನದಿಂದ ಈ ಮಗುವಿಗೆ ಇಂಥ ಶಿಕ್ಷೆ. ಎಲ್ಲಿಗೆ ಹೋಗುವೆಯಾ? ನಿನ್ನ ಹುಚ್ಚುತನಕ್ಕೆ ಮಿತಿಯೇ ಇಲ್ಲವೇ? ಬೇಡ, ಎಲ್ಲಿಯೂ ಹೋಗಬೇಡ. ನೀವು ಏನು ಭಯಪಡಬೇಡಿ, ನನ್ನ ಮಾತೆ ನನ್ನೊಂದಿಗೆ ಇದ್ದಾರೆ. ಗ್ರೇಸಿ, ಬಂದೆ ಅಮ್ಮ. ಏನಮ್ಮ ಆಶ್ಚರ್ಯ, ತುಂಬಾ ಸಂತೋಷವಾಗಿದ್ದೀಯಾ? ಹೌದು ಮಗಳೇ, ನನ್ನ ಮನಸ್ಸಿಗೆ ಏನೋ ಒಂದು ಥರ ಸಂತೋಷವಾಗುತ್ತಿದೆ. ನನಗೆ ಗುಣವಾದಂತೆ ಕಾಣುತ್ತದೆ. ನಾನು ಲೂಸಿಗೆ ತುಂಬ ಹಿಂಸೆ ಕೊಟ್ಟಿದ್ದೇನೆ. ಪಾಪ ನನ್ನ ಮಗಳು. ನನ್ನ ಜೀವ ಉಳಿಸಲು ಮೊಣಕಾಲ ಮೇಲೆ ನಡೆದುಕೊಂಡು ಗೋವಾದ ಹಿರಿಯಕ್ಕೆ ಹೋಗಿದ್ದಾಳೆ. ನಾನು ಪಾಪಿ, ನಾನು ತಪ್ಪು ಮಾಡಿದೆ. ದೇವರೇ ನನ್ನನ್ನು ಕ್ಷಮಿಸು. ಅಮ್ಮ, ನಾನು ಲೂಸಿಯನ್ನು ತುಂಬ ಕೆಟ್ಟದಾಗಿ ಬೈದು ಬಿಟ್ಟೆ. ಅಮ್ಮ, ನಾನೇ ಹೋಗಿ ನೋಡಿ ಬರಲೇ? ಅವಳ ಪ್ರಾರ್ಥನೆಯಿಂದ ನಾನು ಗುಣವಾಗುತ್ತಿದ್ದೇನೆ. ಊಟ ಮಾಡದೆ 10 ದಿನಗಳಾಯಿತು. ತುಂಬ ಹಸಿವಾಗುತ್ತಿದೆ. ಸ್ವಲ್ಪ ತಿನ್ನಲು ತಾ ಮಗಳೇ. ಈಗ ಬಂದೆ ಅಮ್ಮ. ಮಗಳೇ, ಮಗಳೇ ಲೂಸಿ, ಲೂಸಿ, ಮಗಳೇ ಲೂಸಿ, ನಾನು ಆರೋಗ್ಯವಾಗಿದ್ದೇನೆ ಮಗಳೇ. ಕನ್ಯಾಮಾತೆ ನಿನಗಾಗಿ ಪ್ರಾರ್ಥಿಸುತ್ತಿದ್ದಾರಮ್ಮ. ನೀನು 3 ದಿನಗಳಲ್ಲಿ ಗುಣ ಹೊಂದುವಿಯ. ಮಗಳೇ ಲೂಸಿ, ನಾನು ಆರೋಗ್ಯವಾಗಿದ್ದೇನೆ ಮಗಳೇ. ನಾನು ಪಾಪಿ ಮಗಳೇ. ನನ್ನಂಥ ಕೆಟ್ಟ ತಾಯಿ ಈ ಜಗತ್ತಿನಲ್ಲಿ ಹುಟ್ಟಬಾರದು. ನನ್ನನ್ನು ಕ್ಷಮಿಸು ಮಗಳೇ. ಅಮ್ಮ, ನೀವು ತಪ್ಪು ಮಾಡಿಲ್ಲ. ಮೇರಿ ಮಾತೆ ಅಷ್ಟೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನಮ್ಮ. ಮಗಳೇ ಲೂಸಿ, ನಿನ್ನಂಥ ವಿಶ್ವಾಸದ ಮುತ್ತನ್ನು ಜನ್ಮ ಕೊಟ್ಟದ್ದು ನನ್ನ ಭಾಗ್ಯ. ನಾನು ನಿನ್ನ ಜೊತೆ ಗೋವಾದ ಹಿರಿಯಕ್ಕೆ ಬರುತ್ತೇನೆ. ನನ್ನನ್ನು ಕ್ಷಮಿಸು ಲೂಸಿ, ನಾನು ಪಾಪಿ. ನಾವೆಲ್ಲರೂ ಪಾಪಿಗಳು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಹೋ, ಮೋಡ ಆಗ್ತಾ ಉಂಟು, ಮಳೆ ಬರುವಂತಿದೆ. ನೋಡಿ, ಮಾತೆ ಬರುತ್ತಿದ್ದಾರೆ. ಅಮ್ಮ, ನೀವು ಯಾರು? ನಾನು ಜಪಮಾಲೆಯ ರಾಣಿ. ಈ ಸ್ಥಳದಲ್ಲಿ ಒಂದು ದೇವಾಲಯವನ್ನು ಕಟ್ಟಬೇಕೆಂಬುದು ನನ್ನ ಇಚ್ಛೆ. ನೀವು ಪ್ರತಿದಿನ ಜಪಸರ ಪ್ರಾರ್ಥನೆ ಮಾಡಬೇಕು. ನಿಮ್ಮಿಂದ ನಮಗೆ ಸಹಾಯ ಬೇಕಾಗಿದೆ. ನನ್ನಿಂದಾಗುವ ಸಹಾಯ ಮಾಡುವೆನು. ಆದರೆ ಜನರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿ ಪಾಪಕ್ಕೆ ಕ್ಷಮೆಯಾಚಿಸಬೇಕು. ಯಾರು ಕೂಡ ಪಾಪದಿಂದ ನನ್ನ ಪುತ್ರ ಯೇಸುವಿಗೆ ಅವಮಾನ ಮಾಡಕೂಡದು. ಸೂರ್ಯನನ್ನು ನೋಡಿ, ನೋಡಿ, ಸೂರ್ಯನನ್ನು ನೋಡಿ. ಸೂರ್ಯನು ಬಲವಾಗಿ ತಿರುಗುತ್ತಾ ಇದ್ದಾನೆ. ನೋಡಿ, ಬಣ್ಣ ಬಣ್ಣದ ಕಿರಣಗಳು, ಬಣ್ಣ ಬಣ್ಣದ ಕಿರಣಗಳು ನೋಡಿ. ಹಾ, ಎಷ್ಟು ಚಂದ. ಹಾ 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 ಹಾ
ನೋಡಿ, ಸೂರ್ಯನು ಧರೆಗಿಳಿದು ಬರುತ್ತಾ ಇದ್ದಾನೆ. ಅಯ್ಯೋ ದೇವರೇ, ದೇವರೇ ಕಾಪಾಡಿ, ದೇವರೇ ಕಾಪಾಡಿ. ಏನೋ ಅಪಾಯವಿದೆ, ಏನೋ ಅಪಾಯವಿದೆ. ಯೇಸುವೆ ದಯೆ ತೋರಿ, ಯೇಸುವೆ ದಯೆ ತೋರಿ. ನಾವು ಪಾಪಗಳನ್ನು ಕ್ಷಮಿಸಿ ಯೇಸುವೆ, ಯೇಸುವೆ, ಯೇಸುವೆ. ದೇವರೇ ಕಾಪಾಡಿ, ದೇವರೇ ಕಾಪಾಡಿ, ದೇವರೇ ಕಾಪಾಡಿ. ಸೂರ್ಯನು ಮೇಲೆ ಹೋಗ್ತಾ ಇದ್ದಾನೆ, ಮೇಲೆ ಹೋಗ್ತಾ ಇದ್ದಾನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾನು ಗುಣವಾಗಿದ್ದೇನೆ. ಯೇಸುವೆ ಸ್ತೋತ್ರ. ಓ, ನನ್ನ ಕೈ ಗುಣವಾಯಿತು. ನನ್ನ ತಲೆನೋವು ಗುಣವಾಗಿದೆ, ನನ್ನ ತಲೆನೋವು ಗುಣವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ನವಿಲೇ ನಲಿಯುತ್ತ ಬಾ, ಕೋಗಿಲೆ ಹಾಡುತ್ತ ಬಾ, ಜಿಂಕೆಯೇ ಕುಣಿಯುತ್ತ ಬಾ, ಮನುಜನೇ ನಲಿಯುತ್ತ ಹಾಡುತ್ತ ಕುಣಿಯುತ್ತ ಬಾ. ನವಿಲುಗಳೆಲ್ಲ ನಾಟ್ಯವಾಡಿ ಕೋಗಿಲೆ ಹಾಡಿತು ಗಾನವ, ಮರಗಿಡ ನದಿಯು ಹರುಷದಿ ನಲಿದು ದೇವರ ಸ್ತುತಿಯ ಹಾಡುತ್ತಿವೆ, ದೇವರ ಸ್ತುತಿಯ ಹಾಡುತ್ತಿವೆ. ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ, ಮಾತೆ ಮರಿಯಮ್ಮನವರ ಬಾಳಿಗೆ. ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ, ಮಾತೆ ಮರಿಯಮ್ಮನವರ ಬಾಳಿಗೆ. ಹೊಯ್ಯಾರೆ 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 ಹೊಯ್ಯ, ಹೊಯ್ಯಾರೆ 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 ಹೊಯ್ಯ, ಹೊಯ್ಯಾರೆ ಹೊಯ್ಯಾರೆ ಹೊಯ್ಯ. ಚಿತ್ತಕ್ಕೆ ತಲೆಬಾಗಿದೆ, ತಪ್ಪಿದ ಕುರಿಗಳ ಹರಸಿ ಕರೆದೆ. ದೇವರ ಚಿತ್ತಕ್ಕೆ ತಲೆಬಾಗಿದೆ, ತಪ್ಪಿದ ಕುರಿಗಳ ಹರಸಿ ಕರೆದೆ. ಕರುಣೆಯ ತೋರುತ್ತಾ ಪಾಪಿಗಳ ರಕ್ಷಿಸಿದೆ. ಇಂದು ದರ್ಶನವಿತ್ತ ನಿಮಗೆ ನಮನ ನಮನ, ಇಂದು ದರ್ಶನವಿತ್ತ ನಿಮಗೆ ನಮನ ನಮನ. ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ, ಮಾತೆ
ಮಾತೆ ಮರಿಯಮ್ಮನವರ ಬಾಳಿಗೆ ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ ಮಾತೆ ಮರಿಯಮ್ಮನವರ ಬಾಳಿಗೆ. ಹೊಯ್ಯಾರೆ 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 ಹೊಯ್ಯಾ. ರಕ್ಷಣೆಗೆ ದರೆಗಿಳಿದೆ ನೀ, ಕೂವದ ಹಿರಿಯಕ್ಕೆ ಬೆಳಕಾದೆ ನೀ. ಪಾಪಿಯ ರಕ್ಷಣೆಗೆ ದರೆಗಿಳಿದೆ ನೀ, ಕೂವದ ಹಿರಿಯಕ್ಕೆ ಬೆಳಕಾದೆ ನೀ. ಪ್ರಭುವಿನ ಕರುಣೆಯ ಉಣಬಡಿಸುತ್ತಾ ಇಂದು ದರ್ಶನವಿತ್ತ ನಿಮಗೆ ನಮನ ನಮನ. ಇಂದು ದರ್ಶನವಿತ್ತ ನಿಮಗೆ ನಮನ ನಮನ. ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ ಮಾತೆ ಮರಿಯಮ್ಮನವರ ಬಾಳಿಗೆ. ಇಂದು ಸಂತೋಷ ಉಲ್ಲಾಸ ಉತ್ಸಾಹ ನಮ್ಮ ನಾಡಿಗೆ ಬೆಳಕು ಬಂದಿದೆ. ನಾವು ಕುಣಿದು ನಲಿದು ಪ್ರಭುವ ಸ್ತುತಿಸೋಣ ಮಾತೆ ಮರಿಯಮ್ಮನವರ ಬಾಳಿಗೆ. ಹೊಯ್ಯಾರೆ 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 ಹೊಯ್ಯಾ. ಹೊಯ್ಯಾರೆ 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 ಹೊಯ್ಯಾ. 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 ಫಾತಿಮಾ ಮಾತೆಯ ಕತೆ ಕೇಳಿ ನಿಮಗೆ ಏನು ಅನಿಸುತ್ತೆ ಮಕ್ಕಳೇ? ನನಗೂ ಫಾತಿಮಕ್ಕೆ ಹೋಗಬೇಕೆಂದು ಅನಿಸುತ್ತದೆ. ಇನ್ನು ಮುಂದೆ ಪ್ರತಿದಿನ ತಪ್ಪದೆ ಜಪಸರ ಮಾಡಬೇಕು. ನನಗೂ ಸ್ವರ್ಗಕ್ಕೆ ಹೋಗಬೇಕೆಂದು ಅನಿಸುತ್ತದೆ. ನಾನು ಪಾಪಿ, ತುಂಬ ತಪ್ಪು ಮಾಡಿದ್ದೇನೆ. ಪಾಪ ನಿವೇದನೆ ಮಾಡಿ ಕ್ಷಮೆ ಯಾಚಿಸಬೇಕು. ಮಕ್ಕಳೇ, ನಿಮ್ಮ ಉತ್ತರವನ್ನು ಕೇಳಿ ನನಗೆ ಅಮೃತ ಕುಡಿದಷ್ಟು ಸಂತೋಷವಾಯಿತು. ನಾವು ಪಾಪ ಮಾಡುತ್ತೇವೆ, ಆದರೆ ನಮ್ಮ ದೇವರು ಕರುಣಾಮಯಿ, ನಮ್ಮನ್ನು ಪ್ರೀತಿಸುತ್ತಾರೆ. ನಾವೆಲ್ಲರೂ ಸ್ವರ್ಗದ ಮಕ್ಕಳು. ಫ್ರಾನ್ಸಿಸ್, ಜಸಿಂತಾ, ಲೂಸಿಯವರಂತೆ ಶುದ್ಧ ಮನಸ್ಸಿನಿಂದ ವಿಶ್ವಾಸದಿಂದ ಜೀವಿಸಬೇಕು. ಸಿಸ್ಟರ್, ಮುಂದೆ ಫಾತಿಮಾದಲ್ಲಿ ಏನು ನಡೆಯಿತು? ಫಾತಿಮಾದಲ್ಲಿ ಜನಸಾಗರ ಹರಿದು ಬಂತು. ಜನರ ವಿಶ್ವಾಸ ದೃಢವಾಯಿತು. ಜಪಸರ ಪ್ರಾರ್ಥನೆಯ ಭಕ್ತಿ ಜಗತ್ತಿಗೆ ಹರಡಿತು. ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿದ ಧರ್ಮಸಭೆ 13 ವರ್ಷದ ನಂತರ 1930 ಅಕ್ಟೋಬರ್ ತಿಂಗಳಲ್ಲಿ ಫಾತಿಮಾದ ಸಂದೇಶ ಅಧಿಕೃತವಾಗಿ ಬೋಧಿಸಿತು. ಈ ಸಂದೇಶ ಶುಭ ಸಂದೇಶವಾಗಿ ಜಗತ್ತಿಗೆ ಹರಡಿತು. ಜಪಸರ ಮತ್ತು ಮರಿಯಳ ನಿಷ್ಕಳಂಕ ಹೃದಯದ ಭಕ್ತಿ ಕೋಟಿ ಕೋಟಿ ಜನರಿಗೆ ರಕ್ಷಣೆಯ ಮಾರ್ಗವಾಯಿತು. ಮುಂದೆ ಫ್ರಾನ್ಸಿಸ್ ಏನಾಗುತ್ತಾನೆ ಸಿಸ್ಟರ್? 1918 ಮಹಾಯುದ್ಧ ಅಂತ್ಯಗೊಳ್ಳುವ ಕೆಲವೇ ವಾರಗಳ ಮೊದಲು ಇಡೀ ಜಗತ್ತಿಗೆ ಒಂದು ಗಂಡಾಂತರ ಬರುತ್ತದೆ. ಗಂಡಾಂತರ ಅಂದರೆ ಏನು ಸಿಸ್ಟರ್? ಇದು ಭಯಾನಕ ಸಾಂಕ್ರಾಮಿಕ ರೋಗ. ಇದರ ಹೆಸರು ಇನ್ಫ್ಲುಯೆನ್ಸಾ. ಈ ರೋಗಕ್ಕೆ ಸಾವಿರಾರು ಮಂದಿ ಸಾಯುತ್ತಾರೆ. ಈ ರೋಗಕ್ಕೆ ಬಲಿಯಾದ ಫ್ರಾನ್ಸಿಸ್ 1918 ಏಪ್ರಿಲ್ 3ನೇ ತಾರೀಕಿಗೆ ರಾತ್ರಿ 11 ಗಂಟೆಗೆ ದೇವರ ಪಾದ ಸೇರುತ್ತಾನೆ. ಅವನು ಸಾಯುವಾಗ 10 ವರ್ಷ 9 ತಿಂಗಳು. ಮರಿಯಳ ಸಂದೇಶದಂತೆ ಫ್ರಾನ್ಸಿಸ್ ಎಲ್ಲರನ್ನೂ ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತಾನೆ.
ದೇವರನ್ನು ಇಷ್ಟೊಂದು ಪ್ರೀತಿಸುವ ಫ್ರಾನ್ಸಿಸ್ಗೆ ಯಾಕೆ ಇಂಥ ಕಷ್ಟ ಬರುತ್ತೆ? ಪಾಪಿಗಳ ಮನ ಪರಿವರ್ತನೆಗಾಗಿ ಮತ್ತು ಮರಿಯಳ ನಿಷ್ಕಳಂಕ ಹೃದಯಕ್ಕಾಗಿ ಫ್ರಾನ್ಸಿಸ್ ಕಠಿಣ ದಂಡನೆ, ಉಪವಾಸ ಪ್ರಾರ್ಥನೆ ಮಾಡುತ್ತಾನೆ. ದೇವಾಲಯದಲ್ಲಿ ಗಂಟೆಗಳ ಕಾಲ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾನೆ. ಮುಗ್ಧ ಫ್ರಾನ್ಸಿಸ್ ಎಲ್ಲರಿಗಿಂತ ಮೊದಲು ಮರಿಯಳ ಮಡಿಲಿಗೆ ಸೇರುತ್ತಾನೆ. ಮುಂದೆ ಜೆಸಿಂತಳು ಏನಾಗುತ್ತಾಳೆ ಸಿಸ್ಟರ್? ಪಾಪ ಜೆಸಿಂತ ಅವಳು ಪಟ್ಟ ಕಷ್ಟವನ್ನು ಹೇಗೆ ಹೇಳಲಿ? ಫ್ರಾನ್ಸಿಸ್ ಮರಣ ಹೊಂದಿದ ಸ್ವಲ್ಪ ಸಮಯದಲ್ಲಿ ಅವಳು ಪ್ಲೇರಿಸಿ ರೋಗಕ್ಕೆ ಬಲಿಯಾಗುತ್ತಾಳೆ. ಆ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ನೋವನ್ನು ಅನುಭವಿಸುತ್ತಾಳೆ. ಅವಳನ್ನು ದೂರದ ಲಿಸ್ಬನ್ವೆಂಬ ಊರಿನಲ್ಲಿ ಆಸ್ಪತ್ರೆಗೆ ಕೊಂಡು ಹೋಗುತ್ತಾರೆ. 1919 ಫೆಬ್ರವರಿ 2ನೇ ತಾರೀಕಿಗೆ ಆಪರೇಷನ್ ಮಾಡಿ 2 ಪಕ್ಕೆಲುಬನ್ನು ಕತ್ತರಿಸುತ್ತಾರೆ. ನೋವನ್ನು ಸಹಿಸಲಾಗದ ಜೆಸಿಂತ, ದೇವರೇ, ನಿನ್ನ ಪ್ರೀತಿಗಾಗಿ, ಆತ್ಮಗಳ ರಕ್ಷಣೆಗಾಗಿ ಈ ನೋವು ಸಹಿಸಲು ಶಕ್ತಿ ಕೊಡು ಎಂದು ದೇವರಿಗೆ ಮೊರೆಯಿಡುತ್ತಾಳೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಫೆಬ್ರವರಿ 16ಕ್ಕೆ ಮೇರಿ ಮಾತೆ ಕಾಣಿಸಿಕೊಂಡು, ನೀನು ಬೇಗನೆ ಸ್ವರ್ಗಕ್ಕೆ ಬರುವಿಯಾ, ನೀನು ತುಂಬ ನೋವನ್ನು ಅನುಭವಿಸುತ್ತೀಯ ಮತ್ತು ಒಂಟಿಯಾಗಿ ಸಾಯುವೆ ಎಂಬ ಸಂದೇಶವನ್ನು ಕೊಡುತ್ತಾರೆ. ಅವರನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲವೇ ಸಿಸ್ಟರ್? ನೋಡಿಕೊಳ್ಳುವ ನರ್ಸ್ 20ನೇ ತಾರೀಕಿನಂದು ರಾತ್ರಿ 10:30ಕ್ಕೆ ಹೊರಗೆ ಹೋಗಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಬಂದು ನೋಡುತ್ತಾರೆ. ಏನಾಗಿತ್ತು ಸಿಸ್ಟರ್? ಜೆಸಿಂತ ದೇವರ ಪಾದ ಸೇರಿದ್ದಳು. ಸ್ವರ್ಗದ ಮಾರ್ಗ ತುಂಬ ಕಷ್ಟಕರವಲ್ಲವೇ ಸಿಸ್ಟರ್? ಹೌದು ಮಗು, ಅದು ನಿಜವಾಗಿಯೂ ತುಂಬ ಕಿರಿದಾದ ಮಾರ್ಗ. ಅದು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವ ಮಾರ್ಗ. ಸಣ್ಣ ವಯಸ್ಸಿನಲ್ಲಿ ಇಂತಹ ಭಾರವಾದ ಶಿಲುಬೆಯನ್ನು ಹೊರಬೇಕಾದರೆ ದೇವರ ಶಕ್ತಿ ಬೇಕು. ಅದುವೇ ಪ್ರಾರ್ಥನೆ ಶಕ್ತಿ. ನಮ್ಮ ಆಸಕ್ತಿ ಆಟ ಪಾಠಗಳಿಗೆ ಸೀಮಿತವಾಗಿದೆ. ನಾವು ಜೆಸಿಂತಳ ಹಾಗೆ ಆಧ್ಯಾತ್ಮಿಕ ವಿಷಯಗಳಿಗೆ ಆಸಕ್ತಿ ತೋರಿಸಬೇಕು. ಜೆಸಿಂತಾಳಿಗೆ ಒಬ್ಬಳು ಸಿಸ್ಟರ್ ಆಗುವ ಆಸೆ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿ ಸ್ವರ್ಗವನ್ನು ಸೇರುವ ಹಂಬಲ. ಪರಿಶುದ್ಧ ಮನಸ್ಸಿನ ಮುಗ್ಧ ಹುಡುಗಿ. ಪಾಪ ನಿವೇದನೆಯ ಸಂಸ್ಕಾರವೆಂದರೆ ಭಯ, ಭಕ್ತಿ, ಹಾಗೆಯೇ ಸಂತೋಷ. ಜೆಸಿಂತ ಅವಳ ಸೇವೆ ಮಾಡುವ ಸಿಸ್ಟರ್ನವರಲ್ಲಿ ಹೇಳಿದ ಮಾತು, ಪಾಪ ನಿವೇದನೆ ಕರುಣೆಯ ಸಂಸ್ಕಾರ. ತುಂಬ ನಂಬಿಕೆಯಿಂದ, ಸಂತೋಷದಿಂದ ಪಾಪ ನಿವೇದನೆ ಮಾಡಬೇಕು. ಪಾಪ ನಿವೇದನೆ ಹೊರತು ನಮ್ಮ ಆತ್ಮಕ್ಕೆ ರಕ್ಷಣೆ ಇಲ್ಲ. ಸಿಸ್ಟರ್, ನಮಗೂ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲು ಕಲಿಸಿ. ಇಂದು ಸಂಜೆ ಗುರುಗಳು ಬರುತ್ತಾರೆ. ಎಲ್ಲ ಸಿದ್ಧತೆ ಮಾಡೋಣ. ಸಿಸ್ಟರ್, ಲೂಸಿಯವರ ಬಗ್ಗೆ ಏನು ಹೇಳಲೇ ಇಲ್ಲ. ಫ್ರಾನ್ಸಿಸ್ ಮತ್ತು ಜೆಸಿಂತಾರ ಮರಣದ ನಂತರ ಲೂಸಿ ಒಂಟಿಯಾಗುತ್ತಾಳೆ. ಲೂಸಿಯನ್ನು ನೋಡುವುದಕ್ಕೋಸ್ಕರ ಬೇರೆ ಬೇರೆ ಊರಿನಿಂದ ಜನರು ಬರುತ್ತಾರೆ. ಇದು ಅವಳ ವಿದ್ಯಾಭ್ಯಾಸಕ್ಕೆ ಅಡೆತಡೆಯಾಗುತ್ತದೆ. ಆದುದರಿಂದಲೇ ಹಿರಿಯಾದ ಧರ್ಮಾಧ್ಯಕ್ಷರು ಅವಳನ್ನು ಯಾರಿಗೂ ತಿಳಿಯದಂತೆ ಪೋರ್ಚುಗಲಿನ ಗಡಿ ಪ್ರದೇಶದ ತುಯಿ ಎಂಬ ಸ್ಪೇನ್ ನಗರದಲ್ಲಿ ಕಾನ್ವೆಂಟಿಗೆ ಸೇರಿಸುತ್ತಾರೆ. ಅಲ್ಲಿ ಅವಳು ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾಳೆ. 1926 ಅಕ್ಟೋಬರ್ 13ನೇ ತಾರೀಕಿಗೆ ಲೂಸಿ ಸನ್ಯಾಸವನ್ನು ಸ್ವೀಕರಿಸುತ್ತಾಳೆ. ಲೂಸಿಗೆ ಮಾರಿ ಲೂಸಿ ಫಾತಿಮಾ ಎಂದು ಹೆಸರಿಡುತ್ತಾರೆ. ಅವರು ಅಲ್ಲಿ ಏನು ಮಾಡುತ್ತಾರೆ? ಮೇರಿ ಮಾತೆಯ ಆದೇಶದಂತೆ ಪ್ರಾರ್ಥನೆ, ದಂಡನೆ, ಉಪವಾಸ ಮಾಡುತ್ತಾರೆ. ಆತ್ಮಗಳ ರಕ್ಷಣೆಗೆ ಮತ್ತು ಶಾಂತಿಗಾಗಿ ಕಠಿಣ ದಂಡನೆ ಮಾಡುತ್ತಾರೆ. ಅನೇಕ ಬಾರಿ ಮೇರಿ ಮಾತೆ ದರ್ಶನ ಕೊಟ್ಟು ಅವರ ವಿಶ್ವಾಸವನ್ನು ಬಲಪಡಿಸುತ್ತಾರೆ. 97 ವರ್ಷದ ದೀರ್ಘ ವಯಸ್ಸಿನಲ್ಲಿ 2015 ಫೆಬ್ರವರಿ 13ರಂದು ನಮ್ಮೆಲ್ಲರನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತಾರೆ.
ಸಿಸ್ಟರ್, ಕನ್ಯಾಮಾತೆ ಕೊಟ್ಟ ರಹಸ್ಯದ ಗುಟ್ಟನ್ನು ಹೇಳಲೇ ಇಲ್ಲ. ಈ 3 ಮಕ್ಕಳಿಗೆ 3 ರಹಸ್ಯವನ್ನು ತಿಳಿಸಿದ್ದರು. ಇದರಲ್ಲಿ ಮೊದಲನೇ ರಹಸ್ಯ ಲೂಸಿಯವರು ಕಣ್ಣಾರೆ ಕಂಡ ನರಕ ದರ್ಶನ. ನರಕದ ಬೇಗೆಯ ಸಾಂದ್ರತೆಯ ಸ್ಪರ್ಶದಿಂದ ದೇಹಾತ್ಮಗಳು ಬೆಂದು ಕಪ್ಪಾಗಿ ಹೋಗಿದ್ದವು. ಅವುಗಳ ರೋದನ ಕಿವಿಗಳ ತಮ್ಮಟೆಯನ್ನು ದಾಟಿ ಮುನ್ನುಗ್ಗುತ್ತಿದ್ದವು. ಫಾತಿಮಾ ಮಾತೆ ಬಹಳ ದುಃಖದಿಂದ ಹೇಳಿದ್ದೇನೆಂದರೆ, ಅನೇಕ ಆತ್ಮಗಳು ನರಕಕ್ಕೆ ಬೀಳುತ್ತವೆ. ಆ ಅನಾಥ ಆತ್ಮಗಳಿಗಾಗಿ ಪ್ರಾರ್ಥಿಸುವವರು ಯಾರೂ ಇಲ್ಲ. ನೀವು ನತದ್ರಷ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸಿರಿ ಮತ್ತು ತ್ಯಾಗ ಮಾಡಿರಿ. ನರಕವೆಂದರೆ ಭಯವಾಗುತ್ತದೆ. ನಾವು ಇನ್ನು ಮುಂದೆ ಯಾವ ಪಾಪವನ್ನು ಮಾಡಬಾರದು. ಹೌದು ಮಕ್ಕಳೇ, ಇದುವೇ ಫಾತಿಮಾ ಮಾತೆಯ ಸಂದೇಶ. ಈಗ 2ನೇ ರಹಸ್ಯದ ಬಗ್ಗೆ ಹೇಳುತ್ತೇನೆ. ರಷ್ಯಾ ದೇಶದ ಬಗ್ಗೆ ರಷ್ಯಾದ ಕಮ್ಯುನಿಸ್ಟರ ಏಕಮೇವ ಉದ್ದೇಶ ವಿಶ್ವನಾಸ್ತಿಕತ್ವವನ್ನು ಹರಡುವುದು, ಅಂದರೆ ದೇವರೇ ಇಲ್ಲವೆಂದು ವಾದಿಸುವುದು. ಆದ್ದರಿಂದ ರಷ್ಯಾವನ್ನು ಮೇರಿ ಮಾತೆಯ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿದಾಗ ಮಾತ್ರ ಅದರ ಪರಿವರ್ತನೆಯಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. 3ನೇ ರಹಸ್ಯ ಧರ್ಮಸಭೆ ಮತ್ತು ಜಗದ್ಗುರುಗಳಿಗೆ ಮುಂದೆ ಬರಲಿರುವ ಕಷ್ಟ ನೋವಿನ ಬಗ್ಗೆ. ಈ ರಹಸ್ಯ 1981 ಮೇ 13ರಂದು ಜಗದ್ಗುರು ಜಾನ್ ಪಾಲ್ II ಜೀವನದಲ್ಲಿ ನಡೆಯಿತು. ಫಾತಿಮಾ ಮಾತೆಯ ಹಬ್ಬದ ಆಚರಣೆಯ ಸಮಯದಲ್ಲಿ ತುರ್ಕಿ ದೇಶದ ಮಹಮ್ಮದ್ ಅಲಿ ಜಗದ್ಗುರುಗಳ ಮೇಲೆ ಗುಂಡು ಹಾರಿಸುತ್ತಾರೆ. ಫಾತಿಮಾ ಮಾತೆಯ ಪವಾಡದಿಂದ ಜಗದ್ಗುರುಗಳು ಬದುಕಿ ಉಳಿಯುತ್ತಾರೆ. ಅವರ ದೇಹದಿಂದ ತೆಗೆದ ಗುಂಡನ್ನು ಫಾತಿಮಾ ನಗರದಲ್ಲಿರುವ ಫಾತಿಮಾ ಮಾತೆಯ ಮುತ್ತಿನ ಕಿರೀಟದಲ್ಲಿ ಇರಿಸಿದ್ದಾರೆ. ಸಿಸ್ಟರ್, ಫಾತಿಮಾದ ಕತೆ ಕೇಳಿ ನನಗೆ ತುಂಬ ಸಂತೋಷವಾಗುತ್ತದೆ. ಇದನ್ನು ನಾನು ಮೊದಲೇ ತಿಳಿದುಕೊಂಡಿದ್ದರೆ ನಾನು ಪಾಪ ಮಾಡುತ್ತಿರಲಿಲ್ಲ. ನಾನು ಕೂಡ ಮೇರಿ ಮಾತೆಗೆ ಅವಮಾನ ಮಾಡುತ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಸಿಸ್ಟರ್, ಫಾತಿಮಾ ಮಾತೆ ಇಂದು ನಮಗೆ ಏನು ಸಂದೇಶ ಕೊಡುತ್ತಾರೆ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಾ. ಫಾತಿಮಾ ಮಾತೆ ಜಗತ್ತಿಗೆ ಇಂದು 3 ಸಂದೇಶವನ್ನು ಕೊಡುತ್ತಾರೆ. ಮೊದಲನೆಯದು ಪಾಪಕ್ಕೆ ಪ್ರಾಯಶ್ಚಿತ. ಇದರಲ್ಲಿ 3 ವಿಷಯಗಳು ಅಡಗಿಕೊಂಡಿವೆ: ಪಾಪದ ದುಃಖ, ಮನ ಪರಿವರ್ತನೆ ಮತ್ತು ಪಾಪಕ್ಕೆ ಪ್ರಾಯಶ್ಚಿತ. 2ನೇ ಸಂದೇಶ ಜಪಸರ ಪ್ರಾರ್ಥನೆ. ತಪ್ಪದೆ ಪ್ರತಿದಿನ ಭಕ್ತಿಯಿಂದ ಜಪಸರ ಪ್ರಾರ್ಥನೆ ಮಾಡಿದಾಗ ಮೇರಿ ಮಾತೆ ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಿ ನಮ್ಮನ್ನು ರಕ್ಷಿಸುತ್ತಾರೆ. 3ನೆಯ ಸಂದೇಶ ಮೇರಿ ಮಾತೆಯ ನಿಷ್ಕಳಂಕ ಹೃದಯದ ಭಕ್ತಿ. ಈ ಭಕ್ತಿಯ ಮುಖಾಂತರ ನಾವು ನಾಶವಾಗುವ ಆತ್ಮಗಳನ್ನು ರಕ್ಷಿಸಬಹುದು. ನಮ್ಮ ಆತ್ಮವನ್ನು ಸೈತಾನನ ಕೈಯಿಂದ ರಕ್ಷಿಸಬಹುದು. ಜಗದ್ಗುರುಗಳು ಇಡೀ ಮಾನವ ಕುಲವನ್ನೇ ಮರಿಯಳ ನಿಷ್ಕಳಂಕ ಹೃದಯಕ್ಕೆ ಅರ್ಪಿಸಿದ್ದಾರೆ. ನಾವು ನಮ್ಮನ್ನೂ ಮಾನವ ಕುಲವನ್ನೂ ಮೇರಿ ಮಾತೆಯ ನಿಷ್ಕಳಂಕ ಹೃದಯಕ್ಕೆ ಅರ್ಪಿಸೋಣ. ನಾನು ಇಂದೇ ನನ್ನ ಜೀವನವನ್ನು ತಾಯಿ ಮಾತೆಯ ನಿಷ್ಕಳಂಕ ಹೃದಯಕ್ಕೆ ಅರ್ಪಿಸುತ್ತೇನೆ. ತುಂಬ ಧನ್ಯವಾದಗಳು ಸಿಸ್ಟರ್. ಇಂದು ಶನಿವಾರ, ಮೇರಿ ಮಾತೆಗೆ ಅರ್ಪಿಸಿದ ದಿನ. ಭಕ್ತಿಯಿಂದ ಜಪಸರ ಪ್ರಾರ್ಥನೆ ಮಾಡೋಣ. ನಿಮ್ಮ ಆಸಕ್ತಿಯನ್ನು ನೋಡಿ ತುಂಬ ಸಂತೋಷವಾಯಿತು ಮಕ್ಕಳೇ. ನಾವೀಗ ಫಾತಿಮಾ ಮಾತೆಗೆ ಹಾಡನ್ನು ಹೇಳಿ ವಂದಿಸೋಣ. ಕೃಪಪೂರ್ಣಳೇ ಪರಿಶುದ್ಧಳೇ ಫಾತಿಮಾ ಮಾತೆಯೇ ನಮೋ 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 ನಮೋ. ಕೃಪಪೂರ್ಣಳೇ ಪರಿಶುದ್ಧಳೇ ಫಾತಿಮಾ ಮಾತೆಯೇ ನಮೋ 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 ನಮೋ.